यशोदानन्दन व्रजजनरञ्जन यमुनातीरावनचारी यमुनातीरावनचारी जय राधा माधवा जय कुंज विहारी। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। श्री श्री राधा गोविंद की जय, श्रील प्रभुपाद की जय, गौर निताई की जय, गौर हरि हरि बोल। जय जय श्री राधेश्याम, जय जय श्री राधेश्याम। ಧನ್ಯವಾದ ಪ್ರಭು ಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ
भगवती उत्तमश्लोके भक्तिर्भवति नैष्टिकी भक्तिर्भवति भक्तिर्भवति नैष्टिकी ಶ್ರೀಮದ್ಭಾಗವತ 4ನೇ ಸ್ಕಂದ 9ನೇ ಅಧ್ಯಾಯ ಅಂತಿಮ ಶ್ಲೋಕ 50-67. ಆತ್ಮಾನಂ ಚ ಪ್ರವಯಸಂ आत्मानं च प्रवयसं ಆಕಲಯ್ಯ ವಿಷಾಂಪತಿಃ आकलय्य विशाम्पतिः ವನಂ ವಿರಕ್ತ ಪ್ರಾತಿಷ್ಠತ್ वनं विरक्तः ವಿಮೃಶನ್ ಆತ್ಮನೋ ಗತಿಂ विमृशन्नात्मनो गतिम् ಆತ್ಮಾನಂ ಚ ಪ್ರವಯಸಂ आत्मानं च प्रवयसम् ಆಕಲಯ್ಯ ವಿಷಾಂಪತಿಃ आकलय्य विशाम्पतिः ವನಂ ವಿರಕ್ತ ಪ್ರಾತಿಷ್ಠತ್ वनं विरक्तः प्रातिष्ठत् ವಿಮೃಶನ್ ಆತ್ಮನೋ ಗತಿಂ विमृशन्नात्मनो गतिम् ಪ್ರಾರ್ಥನೆ ಬರೋದಿ ಎಲ್ಲ ಭಕ್ತರು. हरे कृष्ण प्रभु जी. आत्मानं च प्रवयसं विकल्प आत्मानं च प्रवयलस्यं आकल्य विशाम्पतिः वनं विरक्तः प्रातिष्ठ विसृमन् आत्मनो गतिम्. हरे कृष्ण प्रभु जी. हरे कृष्ण माता प्रभु. आत्मानं च प्रवयसम् आकलय्य विशाम्पतिः वनं विरक्तः प्रातिष्ठत् विमृशन् आत्मनः गतिम्. हरे कृष्ण माता प्रभु. हरे कृष्ण प्रभु. ओदला प्रभु. ओदि आत्मानं च प्रवयसम् आकलय्य विशाम्पतिः वनं विरक्ता प्रातिष्ठत् विमृशन् आत्मनं गतिम्. हरे कृष्ण प्रभु. हरे कृष्ण प्रभु जी. आत्मानं च प्रवयसम् आकलय्य विशाम्पतिः वनं विरक्तः प्रातिष्ठत् विमृशन्नात्मनो गतिम्. ಧನ್ಯವಾದಗಳು ಪ್ರಭುಜಿ ಮಾತಾಜಿ. हरे कृष्ण प्रभु जी. प्रवयसम् आकलय्य विशाम्पतिः वनं विरक्त प्रातिष्ठत् विमृशन् आत्मनो गतिम्. हरे कृष्ण प्रभु जी. हरे कृष्ण प्रभु जी. आत्मानं च प्रवयं समाकलय्य विशाम्पतिः वनं विरक्तः प्रातिष्ठत् विमृशन्नात्मनो गतिम्. धन्यवाद गुरु जी. हरे कृष्ण. हरे कृष्ण. ಆತ್ಮಾನಂ ತನ್ನನ್ನು ಆತ್ಮಾನಂ ತನ್ನನ್ನು ಚ ಕೂಡ ಕೂಡ ಪ್ರವಯಸಂ ವೃದ್ಧನಾದ ಪ್ರವಯಸಂ ವೃದ್ಧನಾದ ಆಕಲಯ್ಯ ಪರಿಗಣಿಸಿ ಆಕಲಯ್ಯ ಪರಿಗಣಿಸಿ ವಿಷಾಂಪತಿಃ ಉತ್ತಾನಪಾದ ರಾಜನು ವಿಷಾಂಪತಿಃ ಉತ್ತಾನಪಾದ ರಾಜನು ವನಂ ಕಾಡಿಗೆ ಕಾಡಿಗೆ ವಿರಕ್ತನಾಗಿ ವಿರಕ್ತನಾಗಿ ಪ್ರಾತಿಷ್ಠತ್ ತೆರಳಿದನು ತೆರಳಿದನು ವಿಮೃಶನ್ ಯೋಚಿಸುತ್ತಾ ಯೋಚಿಸುತ್ತಾ ಆತ್ಮನಃ ತನ್ನ ಗತಿಂ ಆತ್ಮೋದ್ಧಾರವನ್ನು ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದ ಜಯಭಾಗರಿ. ಉತ್ತಾನಪಾದ ರಾಜನು ತನ್ನ ವೃದ್ಧಾಪ್ಯವನ್ನು ಗಣನೆಗೆ ತೆಗೆದುಕೊಂಡು ಆತ್ಮಕಲ್ಯಾಣದ ಕಡೆಗೆ ಲಕ್ಷ್ಯವಿಟ್ಟು ಪ್ರಾಪಂಚಿಕ ವಿಷಯಗಳಿಂದ ವಿರಕ್ತನಾಗಿ ಕಾಡನ್ನು ಪ್ರವೇಶಿಸಿದನು. ಉತ್ತಾನಪಾದ ರಾಜನು ತನ್ನ ವೃದ್ಧಾಪ್ಯವನ್ನು ಗಣನೆಗೆ ತೆಗೆದುಕೊಂಡು ಆತ್ಮಕಲ್ಯಾಣದ ಕಡೆ ಲಕ್ಷ್ಯವಿಟ್ಟು
ಆತ್ಮಕಲ್ಯಾಣದ ಕಡೆಗೆ ಲಕ್ಷ್ಯವಿಟ್ಟು ಪ್ರಾಪಂಚಿಕ ವಿಷಯಗಳಿಂದ ಪ್ರಾಪಂಚಿಕ ವಿಷಯಗಳಿಂದ ವಿರಕ್ತನಾಗಿ ವಿರಕ್ತನಾಗಿ ಕಾಡನ್ನು ಪ್ರವೇಶಿಸಿದನು. ಪ್ರವೇಶಿಸಿದನು. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ರಾಜರ್ಷಿಯ ಲಕ್ಷಣ. ಉತ್ತಾನಪಾದ ರಾಜನು ಬಹಳ ಶ್ರೀಮಂತ, ಜಗತ್ತಿನ ಚಕ್ರವರ್ತಿ ಮತ್ತು ರಾಜ್ಯ ಮತ್ತು ಐಶ್ವರ್ಯಗಳ ಬಗ್ಗೆ ಅವನಿಗೆ ಬಹಳ ಆಸಕ್ತಿ ಇತ್ತು. ಈಗಿನ ರಾಜಕಾರಣಿಗಳು ಉತ್ತಾನಪಾದ ಮಹಾರಾಜನಷ್ಟು ದೊಡ್ಡವರಲ್ಲ, ಆದರೆ ಅವರಿಗೆ ಕೆಲವು ದಿನಗಳ ಕಾಲ ಒಂದಿಷ್ಟು ರಾಜಕೀಯ ಅಧಿಕಾರ ಸಿಕ್ಕುವುದರಿಂದ ಅವರು ತಮ್ಮ ಹುದ್ದೆಗಳಿಗೆ ಎಷ್ಟರ ಮಟ್ಟಿಗೆ ಅಂಟಿಕೊಂಡು ಬಿಡುತ್ತಾರೆಂದರೆ ಅವರನ್ನು ಕ್ರೂರವಾಗಿ ಕಗ್ಗೊಲೆ ಮಾಡಿಯೋ ವಿರೋಧಿಗಳಿಂದ ಕೊಲೆ ಮಾಡಿಸಿಯೋ ಅವರ ಸ್ಥಾನಗಳಿಂದ ತೆಗೆದು ಹಾಕದಿದ್ದರೆ ಅವರು ತಾವಾಗಿಯೇ ನಿವೃತ್ತರಾಗುವುದಿಲ್ಲ. ಭಾರತದ ರಾಜಕಾರಣಿಗಳು ಸಾಯುವವರೆಗೂ ತಮ್ಮ ಅಧಿಕಾರವನ್ನು ಬಿಟ್ಟುಕೊಡುವುದಿಲ್ಲವೆಂಬುದು ನಮ್ಮ ಅನುಭವಕ್ಕೆ ಬಂದಿರುವ ಸಂಗತಿ. ಹಿಂದಿನ ಕಾಲದಲ್ಲಿ ಹೀಗಿರುತ್ತಿರಲಿಲ್ಲ. ರಾಜ ಉತ್ತಾನಪಾದನ ವರ್ತನೆಯಿಂದ ಈ ವಿಷಯ ಸ್ಪಷ್ಟವಾಗುತ್ತದೆ. ತನ್ನ ಯೋಗ್ಯನಾದ ಮಗ ಧ್ರುವ ಮಹಾರಾಜನಿಗೆ ಪಟ್ಟ ಕಟ್ಟಿದೊಡನೆಯೇ ಅವನು ತನ್ನ ಅರಮನೆಯನ್ನು ಊರನ್ನು ತೊರೆದನು. ರಾಜರು ತಮ್ಮ ಪ್ರಾಪ್ತ ವಯಸ್ಸಿನಲ್ಲಿ ತಮ್ಮ ತಮ್ಮ ರಾಜ್ಯವನ್ನು ತೊರೆದು ತಪಸ್ಸನ್ನಾಚರಿಸಲು ಕಾಡಿಗೆ ಹೋದ ಇಂತಹ ನಿದರ್ಶನಗಳು ಸಾವಿರಾರು ಇವೆ. ತಪಸ್ಸನ್ನಾಚರಿಸುವುದು ಮಾನವ ಜೀವನದ ಮುಖ್ಯವಾದ ಕರ್ತವ್ಯ. ಧ್ರುವ ಮಹಾರಾಜನು ತನ್ನ ಚಿಕ್ಕ ವಯಸ್ಸಿನಲ್ಲಿ ತಪಸ್ಸು ಮಾಡಿದಂತೆ ಅವನ ತಂದೆ ಮಹಾರಾಜ ಉತ್ತಾನಪಾದನು ತನ್ನ ವೃದ್ಧಾಪ್ಯದಲ್ಲಿ ಕಾಡಿಗೆ ಹೋಗಿ ತಪಸ್ಸು ಮಾಡಿದನು. ಆದರೆ ಈಗಿನ ಕಾಲದಲ್ಲಿ ತಪಸ್ಸು ಮಾಡಲು ಮನೆ ಬಿಟ್ಟು ಕಾಡಿಗೆ ಹೋಗಲು ಸಾಧ್ಯವಿಲ್ಲ. ಆದರೆ ಎಲ್ಲ ವಯಸ್ಸಿನ ಜನರು ಕೃಷ್ಣ ಪ್ರಜ್ಞಾ ಚಳುವಳಿಯ ಆಶ್ರಯ ಪಡೆದು ಸರಳವಾದ ತಪಸ್ಸನ್ನು ಆಚರಿಸಬಹುದು. ಅವೆಂದರೆ ಅಕ್ರಮ ಸಂಭೋಗ ಮಾಡದಿರುವುದು, ಮದ್ಯಪಾನ ವರ್ಜನೆ, ಜೂಜಾಡದಿರುವುದು, ಮಾಂಸಾಹಾರ ವರ್ಜನೆ ಮತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು 16 ಮಾಲೆ ನಿಯತವಾಗಿ ಜಪಿಸುವುದು. ಈ ಪ್ರಾಯೋಗಿಕ ವಿಧಾನದಿಂದ ಇಹಲೋಕದಿಂದ ಮುಕ್ತಿ ಪಡೆಯುವುದು ತುಂಬಾ ಸುಲಭ. ಇಲ್ಲಿಗೆ ಶ್ರೀಮದ್ ಭಾಗವತದ 4ನೇ ಸ್ಕಂದದ ಗೃಹಾಭಿಮುಖ ಧ್ರುವ ಮಹಾರಾಜ ಎಂಬ 9ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆತ್ಮಾನಂ ಚ ಪ್ರವಯಸಂ ಆಕಲಯ ವಿಷಾಂಪತಿ ವನಂ ವಿರಕ್ತ ಪ್ರಾತಿಷ್ಠತ್ ವಿಮೃಶನ್ ಆತ್ಮನೋ ಗತಿಂ. ಉತ್ತಾನಪಾದ ರಾಜನು ತನ್ನ ವೃದ್ಧಾಪ್ಯವನ್ನು ಗಣನೆಗೆ ತೆಗೆದುಕೊಂಡು ಆತ್ಮಕಲ್ಯಾಣದ ಕಡೆ ಲಕ್ಷ್ಯ ಬಿಟ್ಟು ಪ್ರಾಪಂಚಿಕ ವಿಷಯಗಳಿಂದ ವಿರಕ್ತನಾಗಿ ಕಾಡನ್ನು ಪ್ರವೇಶಿಸಿದನು. ಸೊ ಈ ಅಧ್ಯಾಯ ನಾವು ಧ್ರುವ ಮಹಾರಾಜರು ಮನೆಗೆ ಹಿಂದಿರುಗಿ ಬಂದರು ಅಂತ ಕೇಳಿದ್ವಿ. ಸೊ ಧ್ರುವ ಮಹಾರಾಜರು ಭಗವಂತನ ದರ್ಶನವನ್ನು ಪಡೆದರು, ಭಗವಂತನಿಗೆ ಸೂಕ್ತ ಪ್ರಾರ್ಥನೆಗಳನ್ನು ಅರ್ಪಿಸಿದರು. ಮತ್ತೆ ಭಗವಂತನು ನೀನು ಹಿಂದಿರುಗು, ಈಗ ನೀನು ಮುಂದೆ ನಿನಗೇನು ಇಚ್ಛೆ ಇತ್ತು ನಿನಗೆ ಇಚ್ಛೆ ಪೂರೈಕೆಯಾಗಿ ನೀನು ಮಹಾರಾಜನಾಗ್ತೀಯೇ. ನಿನ್ನ ಮಲತಾಯಿ ಏನು ಹೇಳಿದ್ರು, ಅವರ ಏನು ಭಾವನೆ ಇದ್ರು ಇಲ್ಲ, ಅದು ಭಗವಂತನ ಸಂಕಲ್ಪ. ಭಗವಂತನ ಸಂಕಲ್ಪದಿಂದ ಯಾರ ಮನಸ್ಸು ಕೂಡ ಬದಲಾಗಿರುತ್ತೆ, ಆಮೇಲೆ ಸ್ಥಿತಿಗತಿ ಕೂಡ ಬದಲಾಗ್ಬಿಡುತ್ತೆ.
ಎಲ್ಲವೂ ಕೃಷ್ಣನ ನಿಯಂತ್ರಣದಲ್ಲಿದೆ. ಸೊ ಹಾಗೆ ಕೃಷ್ಣನು ಧ್ರುವ ಮಹಾರಾಜರಿಗೆ ನೀನು ಹಿಂದಿರುಗು. ಧ್ರುವ ಮಹಾರಾಜರಿಗೇನು ಇಷ್ಟ ಇರ್ಲಿಲ್ಲ. ಅವ್ರಿಗೆ ಮೊದಲು ಇಚ್ಛೆ ಇತ್ತು, ನನಗೆ ಬೇಕು ಈ ತರ ನನ್ನ ತಂದೆಯ ತೊಡೆ ಮೇಲೆ ನನಗೆ ತಂದೆಯ ಚಕ್ರವರ್ತಿ ಸ್ಥಾನ, ನನ್ನ ತಾತ ನನ್ನ ಅಜ್ಜ ಅವರಿಗಿಂತ ಹೆಚ್ಚು ಇದು ಬೇಕು, ಪದವಿ ಬೇಕು, ಸ್ಥಾನ ಬೇಕು, ಇಚ್ಛೆ ಇತ್ತು, ಭೌತಿಕ ಇಚ್ಛೆ. ಆದರೆ ಕೃಷ್ಣನನ್ನು ನೋಡಿದ್ಮೇಲೆ ಕೃಷ್ಣನ ಅತಿ ಸುಂದರ ರೂಪ, ಕೃಷ್ಣನ ಆ ಒಂದು ಕರುಣೆ, ಕೃಷ್ಣನ ಸಂಬಂಧವನ್ನು ಪ್ರೇಮವನ್ನು ಅವರು ಬೆಳೆಸಿದ ಮೇಲೆ ಅವ್ರಿಗೆ ಇದು ತುಚ್ಛ. ಅವ್ರಿಗೆ ಬೇಸರ ಆಯ್ತು ಅವ್ರು ವಾಪಸ್ ಬರುವಾಗ. ಸೊ ಯಾಕೆ ನಾನು ಕೃಷ್ಣನ ಕೇಳಿದೆ, ನಾನು ಅಗತ್ಯ ಇರ್ಲಿಲ್ಲ. ಸೊ ನಾನು ಭಗವಂತನ ಒಟ್ಟಿಗೆ ಭಗವಂತನ ಧಾಮಕ್ಕೆ ಹೋಗ್ಬಿಡುವುದಾಗಿತ್ತು. ಇಲ್ಲ ಅಂದ್ರೆ ಭಗವಂತನ ಭಕ್ತರ ಜೊತೆಗೆ ನಿರಂತರ ಸೇವೆಯಲ್ಲಿ ಇನ್ನು ಭಗವಂತ ಶ್ರವಣ ಕೀರ್ತನೆ ಮಾಡೋದು, ಇನ್ನೊಂದು ರೀತಿ ಯಾಕೆ ಇದು ಈ ರೀತಿ ಮತ್ತೆ ಏನಿವೆ. ಆದರೆ ಭಗವಂತನ ಆದೇಶ, ಭಗವಂತನ ಒಂದು ವ್ಯವಸ್ಥೆ. ಸೊ ಅದರ ಮೇರೆಗೆ ಧ್ರುವ ಮಹಾರಾಜರು ವಾಪಸ್ ಬಂದರು. ವಾಪಸ್ ಬಂದ್ಮೇಲೆ ತನ್ನ ತಂದೆ ಉತ್ತಾನಪಾದ ಅಷ್ಟೊತ್ತಿಗೆ ಅವರ ಪಶ್ಚಾತ್ತಾಪ ಆಯ್ತು, ಅವರಿಗೆ ಮನವರಿಕೆ ಆಯ್ತು. ಆಮೇಲೆ ಇಲ್ಲಿ ಕೇಳೋದು ಇದು ರಾಜರ್ಷಿಯ ಲಕ್ಷಣ ಅಂತ ಈ ಶ್ಲೋಕ. ಶ್ರೀಲ ಪ್ರಭುಪಾದ ಬಹಳ ಚೆನ್ನಾಗಿ ಶುರು ಮಾಡ್ತಾ ಇದ್ದಾರೆ. ಆಯ್ತು, ಧ್ರುವ ಮಹಾರಾಜರು ಅವರು ಈಗ ಅರ್ಹರು, ಉತ್ತಾನಪಾದಕ್ಕಿಂತ ಇನ್ನ ಒಳ್ಳೆಯದಾಗಿ ಅವರು ರಾಜ್ಯಭಾರ ಮಾಡ್ತಾರೆ. ಸೊ ಉತ್ತಾನಪಾದರು ನೋಡಿದ ತಕ್ಷಣವೇ ನನ್ನ ಮಗನು ವಯಸ್ಕರನಾದ, ಸೊ ಇನ್ನ ನಾನ್ ಮಾಡ್ಬೇಕು. ಸೊ ಓಕೆ, ನನ್ನ ಮಗ ಮಾಡಿದ್ದ ಭಕ್ತಿ, ನನ್ನ ತಂದೆ ಮಾಡ್ತಾ ಇದ್ದಾರೆ ಭಕ್ತಿ, ಓಕೆ. ಸೊ ಹೇಗೆ ನಾವು ಊಟ ಮಾಡ್ತೀವಿ, ಆಹಾರ ತಿಂತೇವೆ. ಸೊ ಅವ್ರು ತಿಂದ್ರು ಇವ್ರು ತಿಂದ್ರು ಅಂದ್ರೆ ಹೇಳ್ತಾ ಕೆಲಸ ನಾವು ಕೇಳ್ತೇವೆ ಜನರಿಗೆ, ಜಪ ಮಾಡ್ತಿದ್ದೀರಾ ಅಂದ್ರೆ ಇಲ್ಲ, ನನಗೆ ಜಪ ಮಾಡಕ್ ಸಮಯ ಇಲ್ಲ, ನನ್ನ ಹೆಂಡತಿ ಮಾಡ್ತಾ ಇದ್ದಾರೆ, ನನ್ನ ಮಗ ಮಾಡ್ತಾ ಇದ್ದಾನೆ, ಇಲ್ಲ ನನ್ನ ಗಂಡ ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇದ್ದಾರೆ, ಅದು ಅವರು ಒಳ್ಳೇದು. ನೀವು ಅವರ ಸಂಬಂಧದಲ್ಲಿರೋದ್ರಿಂದ ಡೆಫಿನೆಟ್ಲಿ ನಿಮ್ಗೂ ಕೂಡ ಕೃಷ್ಣ ಕೃಪೆ ಸಿಗುತ್ತೆ. ಹಾಗಾಗಿ ಅವರು ಊಟ ಮಾಡಿದ್ರು, ಇವರು ಊಟ ಮಾಡಿದ್ರು ಅಂತ ನೀವು ಊಟ ಮಾಡದೇ ಇರ್ತೀರಾ, ನೀವು ಹಸಿವಾಗಿ ಇರ್ತೀರಾ. ಸೊ ಹಾಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಕೂಡ ಪ್ರಯತ್ನ ಪಡ್ಬೇಕು, ನಾವು ಕೂಡ ಮಾಡ್ಬೇಕು. ಎಷ್ಟರ ಮಟ್ಟಿಗೆ ಅಂದ್ರೆ ಉದಾಹರಣೆ ಹೇಳ್ತಾರೆ, ಪರ್ಟಿಕ್ಯುಲರ್ಲಿ ಈ ರೀತಿಯ ಕೊನೆಯ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಅವರು ಸ್ವತಂತ್ರವಾಗಿ ಅವರು ಕೃಷ್ಣ ಭಕ್ತಿ ಮಾಡ್ಬೇಕು. ಒಳ್ಳೆ ಉದಾಹರಣೆ ಕೊಡ್ತಾರೆ, ಬಹಳ ಒಳ್ಳೆ ಉದಾಹರಣೆ. ಪಕ್ಷಿಗಳು ಚಿಕ್ಕ ಮಗುವಾಗಿದ್ದಾಗ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ತೇವೆ, ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ನೋಡಿದ್ರೆ ಎಷ್ಟೋ ಒಂದೊಂದೆಲ್ಲ ತಂದೆ ತಾಯಿಗಳು ಎಷ್ಟು ರಕ್ಷಣೆ ಮಾಡೋದಕ್ಕೆ ಆ ಮಕ್ಕಳಿಗೆ, ಅದು ಚಿಕ್ಕ ಇದು ಮಾಡೋದು, ಬಿಲ ಮಾಡೋದು, ಇಲ್ಲಾಂದ್ರೆ ಯಾವುದು ಬೇರೆ ಪಕ್ಷಿಗಳನ್ನ ತಿನ್ನೋ ಒಂದು ಇದು ಬರಬಾರದು ಅನ್ನೋದಕ್ಕೆ ಆ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡೋದು. ಸೊ ಬಹಳ ತುಂಬಾ ಉತ್ತಮ ಪ್ಲಾನಿಂಗ್ ಅವು ಕೂಡ ಮಾಡ್ತಾರೆ. ಮನೆ ಬಿಲ್ಡಿಂಗ್ ಮಾಡೋದಕ್ಕೆ ನಾವು ಹೇಗೆ ಬಿಲ್ಡಿಂಗ್ ಸೆಕ್ಯೂರಿಟಿ ಮಾಡ್ತೀವಿ, ಸಿಸ್ಟಮ್ಸ್ ಮಾಡ್ತೇವೆ, ಏನೋ ಮಾಡ್ತೇವೆ ನಾವು, ಹಾಗೆ ಅವರು ಕೂಡ ತಮ್ಮ ಮಕ್ಕಳಿಗೆ ನೋಡ್ಕೊಳ್ಳಿಕ್ಕೆ ಅಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಸ್ವಲ್ಪ ಸಮಯ ಆಮೇಲೆ ಅವರು ಪಕ್ಷಿಗಳನ್ನ ಅಲ್ಲಿಂದ ಗೂಡಿಂದ ಹೊರಗೆ ಹಾಕ್ತಾರೆ. ಅವರು ಹೋಗ್ಬೇಕು, ಅವ್ರು ಸ್ವತಂತ್ರರಾಗಿ ಅವರು ಇರ್ಬೇಕು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಹೇಳ್ತಾರೆ, ಸಪೋಸ್ ಮೇಲೆ ಹೋಗ್ತಾ ಇದೆ, ಎಷ್ಟೋ ಪಕ್ಷಿಗಳು ಹೋಗ್ತಾ ಇದೆ, 100 ಪಕ್ಷಿಗಳು ಒಂದೊಂದ್ಸಲ ಒಟ್ಟಿಗೆ ಹೋಗ್ತಾರೆ, ಕೆಲವು ಪಕ್ಷಿಗಳು ಗುಂಪಾಗಿ. ಆದರೆ ಇನ್ನೊಂದು ಪಕ್ಷಿ ಇನ್ನೊಂದಕ್ಕೆ ಸಹಾಯ ಮಾಡಕ್ ಆಗತ್ತಾ? ಪ್ರತಿಯೊಂದು ಪಕ್ಷಿ ಕೂಡ ಅದು ತನ್ನ ರೆಕ್ಕೆಗಳನ್ನ ಅದೇ ಬಡಿಬೇಕು. ಒಂದು ಪಕ್ಷಿನೂ ಅದು ನನ್ನ ತಾಯಿ ಇದ್ದಾರೆ, ನನ್ನ ತಂದೆ ಇದ್ದಾರೆ, ಅವ್ರು ನನ್ನ ತಗೊಂಡೋಗ್ತಾರೆ. ಪ್ರತಿಯೊಂದು ಪಕ್ಷಿನೂ ತನ್ನ ರೆಕ್ಕೆಯನ್ನು ಅದೇ ಬಡಿಬೇಕು, ಅದೇ ಅದು ಅಲ್ಲಿ ಹಾರಬೇಕು ಅಲ್ಲಿ ಮೇಲೆ ಆಕಾಶದಲ್ಲಿ. ಅದಕ್ಕೆ ಯಾರ ಒಂದು ರಕ್ಷಣೆ ಇಲ್ಲ. ಹಾಗೆಯೇ ನಾವು ಕೂಡ ನಮಗೆ ಗುರು ಮಾರ್ಗದರ್ಶನ ಇದೆ, ಕೃಷ್ಣನ ಮಾರ್ಗದರ್ಶನ ಇದೆ, ಭಕ್ತರ ಸಂಘ ಇದೆ. ಆದರೆ ಪ್ರತಿಯೊಬ್ಬರು ಕೂಡ ನಾವು ಅಂತಿಮ ಸಮಯದಲ್ಲಿ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ. ಅಂತಕಾಲದಲ್ಲಿ ನಾವು ನಾತ್ಯತ್ರ ಸಂಶಯ. ಸೊ ಕೃಷ್ಣ ಹೇಳೋದು ಅಂತ್ಯಕಾಲದಲ್ಲಿ ಅಂತ್ಯ ನಾರಾಯಣ ಸ್ಮೃತಿ. ಸೊ ನಾವು ಮಾಡ್ಬೇಕು. ಸೊ ಆ ಸಮಯದಲ್ಲಿ ನಾವು ಮಾಡ್ಬೇಕು ಅಂದ್ರೆ ನಾವು ಒಬ್ಬೊಬ್ರು ಪ್ರಯತ್ನ ಮಾಡ್ಬೇಕು. ಸೊ ನಾನು ಇಷ್ಟು ಜಪ ಮಾಡಿದೆ, ನಾನಿಷ್ಟು ಭಕ್ತಿ ಸೇವೆ ಮಾಡಿದೆ, ನಾನಿಷ್ಟು ಅದೆಲ್ಲ ಕೂಡ ಲೆಕ್ಕ ಬರೋದು. ನಾನು ಆ ಸಮಯದಲ್ಲಿ ನಾನು ಕೃಷ್ಣನಿಗೆ ಪ್ರಾಮಾಣಿಕವಾಗಿ ನಾನು ಅವನನ್ನು ಕೂಗ್ಬೇಕು, ಅವನನ್ನು ತೃಪ್ತಿಪಡಿಸ್ಬೇಕು ನಾನು. ಸೊ ಹಾಗೆ ಇದು ಪಕ್ಷಿಯ ಉದಾಹರಣೆ. ಪಕ್ಷಿ ಚಿಕ್ಕ ಮಕ್ಕಳಿದ್ದಾಗ ಬೇರೆ ಮೇಲೆ ಸಹಾಯ ಇದೆ, ಆದ್ರೆ ಅದ್ಮೇಲೆ ಒಂದ್ಸಲ ಅದ್ ಬೆಳೆದ್ಮೇಲೆ ಅದೇ ಸ್ವತಂತ್ರವಾಗಿ ಅದು. ಇಲ್ಲಾಂದ್ರೆ ಇನ್ನೊಂದು ಉದಾಹರಣೆ ಅದೇ ರೀತಿಯಲ್ಲಿ ಕೊಡ್ತಾರೆ, ಪಕ್ಷಿ ರೀತಿಯಲ್ಲೇ
ವಿಮಾನದ ಉದಾಹರಣೆ ಕೊಡ್ತಾರೆ. ವಿಮಾನ ಸೇಮ್, ವಿಮಾನ ಕೂಡ ಅದಕ್ಕೆ ಎಲ್ಲ ಕೆಳಗಿದ್ದಾಗ ಎಲ್ಲ ಎಷ್ಟೋ ತಾಂತ್ರಿಕ ಇವರಿದ್ದಾರೆ, ಇಂಜಿನಿಯರ್ಸ್ ಎಲ್ಲ ಇದ್ದಾರೆ, ಎಲ್ಲ ಸರಿ ಇದೆಯಾ, ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡ್ತಾರೆ, ಎಲ್ಲ ಕರೆಕ್ಟ್ ಆಗಿ ಏನೂ ಆಗಿಲ್ಲ, ಅದಕ್ಕೆ ಪೆಟ್ರೋಲ್ ಇದೆಯಾ, ಅದಕ್ಕೆ ಇನ್ನೊಂದು ಸಪರೇಟ್ ಅದಕ್ಕೆ ಅದು ಇದು ತುಂಬಾ ದೊಡ್ಡ ಇದೆ. ಸೊ ಅದೆಲ್ಲ ಮಾಡಿದ್ಮೇಲೆ ಮೇಲೆ ಹೋದ್ಮೇಲೆ ಕೆಳಗಿನ ಕೂಡ ಕಂಟ್ರೋಲ್ ಹೇಳ್ತಾರೆ, ಈ ರೀತಿ ಇದೆ, ಆ ರೀತಿ ಇದೆ, ಈ ರೀತಿ ಮಾಡಿ ಅದೆಲ್ಲ ಹೇಳ್ತಾರೆ. ಆದ್ರೂ ಕೂಡ ಅಲ್ಲಿ ವಿಮಾನವನ್ನು ಚಲನೆ ಮಾಡುವಾಗ ಆ ಚಾಲಕನ ಯಾರಿದ್ದಾರೆ, ಪೈಲಟ್, ಸೊ ಅವರು ಸ್ವತಂತ್ರ. ಮೊನ್ನೆ ಕೇಳ್ತೇವೆ, ಮುಂಬೈಯಲ್ಲಿ ಯಾವುದೋ ಒಂದು ರೀಸೆಂಟ್ ಆಯ್ತು ಈಗ ಕೆಲವು ತಿಂಗಳ ಹಿಂದೆ. ಸೊ ತುಂಬಾ ಎಕ್ಸ್ಪರ್ಟ್ ಪೈಲಟ್ ಹೇಳ್ತಾರೆ. ಆ ಪೈಲಟ್ ಕೂಡ ಎಷ್ಟು ಒಳ್ಳೆ ವ್ಯಕ್ತಿ. ಎಷ್ಟು ಜನ 200-300 ಜನ ಅಲ್ಲಿ ಸತ್ರು. ಅಲ್ಲಿ ಅಹಮದಾಬಾದ್, ಮುಂಬೈಯಲ್ಲ, ಅಹಮದಾಬಾದಲ್ಲಿ ಎಲ್ಲ ಇಲ್ಲಿಂದ ಇಂಗ್ಲೆಂಡ್ಗೆ ಎಲ್ಲ ಹೋಗ್ಲಿಕ್ಕೆಲ್ಲ ಎಲ್ಲ ಇದ್ದಾರೆ. ಅದು ಚಾಲಕ ಕೂಡ ತುಂಬಾ ಒಳ್ಳೆ ವ್ಯಕ್ತಿ ಅಂದ್ರೆ ಅವ್ರ ತಂದೆ ತಾಯಿಗೋಸ್ಕರ ಕೂಡ ಹೇಳ್ತಾರೆ, ತಂದೆಗೆ ಹೇಳಿದ್ದು, ನಾನು ಬೇಗ ನಿವೃತ್ತನಾಗ್ಬಿಡ್ತೇನೆ, ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ಬಿಡ್ತೇನೆ, ನಾನು ನಿಮ್ಮೊಂದಿಗೆ ನಿಮ್ಮ ಸೇವೆ ಮಾಡ್ಕೊಂಡು ನಾನು ಇರ್ತೇನೆ. ಸೊ ಆ ರೀತಿ ಒಳ್ಳೆಯ ವ್ಯಕ್ತಿ ಕೂಡ. ಆದ್ರೂ ಕೂಡ ಏನ್ ಹೇಳ್ತಾರೆ, ಆ ವ್ಯಕ್ತಿ ಮೇಲೆ ಮೋಸ್ಟ್ಲಿ ಡೌಟ್. ಎಷ್ಟು ಪೈಲಟ್ಸ್ ಎಲ್ಲ ಇದ್ರೆ ಅವರು ಪೆಟ್ರೋಲ್ ದಿನ ಆಫ್ ಮಾಡ್ಬಿಟ್ರಂತೆ. ಹೇಗೆ ಆಯ್ತು ಅದೇನು ಗೊತ್ತಿಲ್ಲ. ಅವರು ಅಲ್ಲಿ ಹೋಗುವಾಗ ಚಾಲಕ ಮಾಡುವಾಗ ಇದಾಯ್ತು, ರೈಸ್ ಆಯ್ತು, ಆದ್ರೆ ಪೆಟ್ರೋಲ್ ಆಫ್ ಆಗ್ಬಿಟ್ಟಿದೆ, ಪೆಟ್ರೋಲ್ ಟ್ಯಾಂಕ್ ಆಫ್ ಅಂತೆ. ಅಲ್ಲಿ ಇದರಲ್ಲಿ ಆ ಬಾಕ್ಸ್, ಬ್ಲಾಕ್ ಬಾಕ್ಸ್ ಮತ್ತೆ ಕೇಳಿದ ಸೌಂಡ್, ವಾಟ್ ಇಸ್ ಹ್ಯಾಪೆಂಡ್, ವೈ, ನೀವೇನು ಯಾಕೆ ನಿಲ್ಲಿಸಿದ್ರಿ, ಅಷ್ಟೇ. ಯಾರದನ್ನ ಆ ಪೆಟ್ರೋಲ್ನ ಕ್ಲೋಸ್ ಮಾಡೋದು ಗೊತ್ತಿಲ್ಲ. ತುಂಬಾ ಚಿಕ್ಕ ಇದು, ಆದ್ರೆ ಹೇಳೋದು ಆ ರೀತಿ. ಅದು ಪೈಲಟ್ ಅಲ್ಲಿದ್ದಾರೆ, ಅಲ್ಲಿ ಯಾರಿದ್ದಾರೆ, ಕೆಳಗಿಂದ ಎಲ್ಲ ಆಗಿದೆ, ಸಹಾಯಕ ಆಗಿದೆ, ಎಲ್ಲ ತಂತ್ರ ಎಲ್ಲ ಚೆಕಿಂಗ್ ಆಗಿದೆ, ಎಲ್ಲವೂ ಇದೆ, ಚೆನ್ನಾಗಿದೆ ವೆಹಿಕಲ್. ಆದ್ರೆ ಮೇಲೋದಾಗ ಆ ಪೈಲಟ್ ಅವ್ರ ಕೈಯಲ್ಲಿದೆ, ಅವ್ರು ಅದನ್ನ ಸ್ವತಂತ್ರವಾಗಿ ಅವ್ರು ಚಲಾವಣೆ ಮಾಡಬೇಕು, ಯಾರು ಸಹಾಯ ಮಾಡಬೇಕು. ಕೆಳಗಲ್ಲಿ ಎಷ್ಟು ಜನ, 1000 ಜನ ರೆಡಿ ಇದ್ದಾರೆ ಇಂಜಿನಿಯರ್ಗಳು, ಯಾರು ಏನು ಮಾಡಕ. ಒಂದ್ಸಲ ಮೇಲೋಯ್ತು ವಿಮಾನ, ಬೇರೆ ವಿಮಾನಗಳು ಪಕ್ಕದಲ್ಲಿ ಇರ್ಬೋದು, ಒಂದೊಂದ್ಸಲ ಬೇರೆ ವಿಮಾನಗಳು ಹೋಗ್ತಾ ಇರ್ತಾರೆ, ಎಲ್ಲ ಯಾರು ಸಹಾಯ ಮಾಡಕ. ಆ ವಿಮಾನ ಚಾಲಕ ಅವರು ಸ್ವತಂತ್ರವಾಗಿ ಚಲಾವಣೆ ಮಾಡಬೇಕು. ಸೊ ಆ ರೀತಿ ಉದಾಹರಣೆ ಬಹಳ ಚೆನ್ನಾಗಿ ಹೇಳ್ತಾ ಇರೋದು. ಪ್ರತಿಯೊಬ್ಬರು ಕೃಷ್ಣನ ಆಶ್ರಯ ಪಡಿಬೇಕು. ನಾವು ಅವ್ರು ಮಾಡಿದ್ರು ಭಕ್ತಿ, ಅವ್ರು ಜಪ ಮಾಡಿದ್ರು, ಅವರು ಪೂಜೆ ಮಾಡಿದ್ರು, ನನಗೆ ಅದೆಲ್ಲ ಆಗೋದಿಲ್ಲ. ನಾವು ಸ್ವತಂತ್ರವಾಗಿ ಪ್ರತಿಯೊಬ್ಬರಿಗೂ ಮಾಡಬೇಕು. ಇದು ಪ್ರತಿಯೊಬ್ಬರ ನಮ್ಮ ಸ್ವಾರ್ಥ ಆಯ್ತು. ನಥೇ ವಿದು ಸ್ವಾರ್ಥಗತಿಂ ಈ ವಿಷ್ಣು. ನಮ್ಮ ಸ್ವಾರ್ಥ ಏನು ಅಂದ್ರೆ, ನಾವು ಕೃಷ್ಣನನ್ನು ಆಶ್ರಯಿಸ್ಬೇಕು, ನಾವು ಕೃಷ್ಣನ ಶರಣಾಗತಿಯನ್ನು ಪಡಿಬೇಕು. ಇದು ನಮ್ಮ ಸ್ವಾರ್ಥ ಆಯ್ತು, ನಮ್ಮ ಸ್ವಂತ ಸ್ವಾರ್ಥ. ಸೊ ಇಲ್ಲಿ ಉತ್ತಾನಪಾದ ಮಹಾರಾಜರು ರಾಜರ್ಷಿ ಇಲ್ಲಿ ಹೇಳ್ತಾ ಇದ್ದಾರೆ, ಅವರ ಶ್ರೀಮಂತಿಕೆ, ಅವರ ವೈಭವ, ಅದಕ್ಕೆ ನಾವು ಇಲ್ಲಿ ಎಣಿಸಕ್ಕೂ ಆಗೋದಿಲ್ಲ, ಇಲ್ಲಿ ಒಂಥರ ಆಲೋಚನೆ ಮಾಡಕ್ ಆಗೋದಿಲ್ಲ. ಅಷ್ಟು ಒಂದು ಸುಖ ಸಂಪತ್ತೆಲ್ಲ ಇತ್ತು. ಆದ್ರೆ ಕಾಲ ಸಮಯಕ್ಕೆ ಅವರು ಇಲ್ಲ ಆಯ್ತು, ಇವಾಗ ನಾನು ಕೂಡ ತಪಸ್ಸೆ ಮಾಡಬೇಕು. ಸೊ ಆಕ್ಚುಲಿ ಉತ್ತಾನಪಾದ ಮಹಾರಾಜ ಇದೇ ರೀತಿ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, 1-2 ಅಲ್ಲ ಸನ್ನಿವೇಶ, ನೂರಾರು ಸಾವಿರಾರು ನಿದರ್ಶನಗಳನ್ನು, ಉದಾಹರಣೆಗಳನ್ನು ಕೊಡಬಹುದು. ಈ ರೀತಿ ರಾಜರ್ಷಿಗಳು ಇದ್ದರು. ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರೆ ಒಂದು ಸೂಕ್ತ ಸಮಯದಲ್ಲಿ ನೆಕ್ಸ್ಟ್ ಪೀಳಿಗೆಗೆ ಅವರಿಗೆ ಅಧಿಕಾರವನ್ನು ಕೊಡೋದು. ಮತ್ತೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ತುಂಬಾ ಪ್ರಾಮಾಣಿಕವಾಗಿ, ತೀವ್ರವಾಗಿ, ನಾವು ತೀವ್ರೇಣ ಭಕ್ತಿ ಯೋಗಿಯನ್ನು ನಾವು ಅಭ್ಯಾಸ ಮಾಡಬೇಕು. ಶ್ರೀಲ ಪ್ರಭುಪಾದರ ಉದಾಹರಣೆಗೆ ರಾಜಕಾರಣಿಗಳು, ಹಿಂದಿನ ರಾಜರ್ಷಿಗಳು, ಇವತ್ತಿನ ಇವತ್ತು ರಾಜರಿಲ್ಲ. ಇವತ್ತು ನಮಗೆ ಎಲ್ಲೂ ರಾಜರಿಲ್ಲ. ನಮ್ಮೆಲ್ಲರೀಗ ರಾಜರಂದ್ರೆ ಈಗ ಸಚಿವರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಇವರೇ ರಾಜರು. ಸೊ ಇವರು ಏನ್ ಮಾಡ್ತಾ ಇದ್ದಾರೆ ಇವತ್ತು? ಇವರು ಅಂಟಿಕೊಂಡಿದ್ದಾರೆ. ಅಯ್ಯೋ, ನಾನಿಲ್ಲ ಅಂದ್ರೆ ಏನಾಗುತ್ತೆ, ನನ್ನ ಪಾರ್ಟಿಗೆ ಏನಾಗುತ್ತೆ, ನನ್ನ ಪಾರ್ಟಿ ಇದು ಇಷ್ಟು ಮುಂದೆ ತಂದೆ, ನಾನಿಲ್ಲ ಅಂದ್ರೆ ನನ್ನ ಪಾರ್ಟಿ ಫಿನಿಶ್, ಇಲ್ಲ ನನ್ನ ದೇಶ ಫಿನಿಶ್ ಆಗುತ್ತೆ. ಸೊ ಈಗಿಲ್ಲ. ಈಗ ಪ್ರಭುಪಾದರು ಹೇಳ್ತಾರೆ, ಯುವ ಪೀಳಿಗೆ ಇನ್ನ ಬೆಳಗ್ಗೆ ಚೆನ್ನಾಗಿ ಮಾಡ್ತಾರೆ. ಯುವ ಪೀಳಿಗೆ ಕೊಡಿ ಅಧಿಕಾರ, ಅವ್ರಿಗೆ ಟ್ರೈನ್ ಅಪ್ ಮಾಡಿ, ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ವೃದ್ಧರು, ನೀವು ಯಾಕೆ ಅದಕ್ಕೆ ಅಂಟ್ಕೊಂಡಿದ್ದೀರಾ? ಸೊ ಹಾಗೆ ಬೇಕಾಗಿಲ್ಲ, ಯಾಕಂದ್ರೆ ಅವ್ರಿಗೆ ಆ ವಯಸ್ಸಿನಲ್ಲಿ ಆ ಶಕ್ತಿ ಇದೆ, ಆ ಬುದ್ಧಿ ಇದೆ, ಇನ್ನೊಂದಿದೆ. ಸೊ ನಾವು ವೃದ್ಧರಾಗ್ತಾ ಇದ್ದೇವೆ, ನಮ್ಗೆಲ್ಲ ಬರ್ತಾ ಇದೆ, ಆಗ್ಲೇ ಎಲ್ಲ ಬೆಳೀತು ಆಗ್ಲೇ. ಸೊ ನಾವೇನ್ ಮಾಡ್ಬೇಕು? ನೆಕ್ಸ್ಟ್ ಯುವ ಪೀಳಿಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲಿ ಕೂಡ ಯಾವ ಜವಾಬ್ದಾರಿ ಕೂಡ, ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಾಗ್ಬೋದು, ನಮ್ಮ ದೇವಸ್ಥಾನದಲ್ಲಾಗ್ಬೋದು, ಪ್ರತಿಯೊಂದು ಎಲ್ಲದಲ್ಲೂ ನಾವು ಹಿರಿಯರಾದಷ್ಟು ನಮಗೆ ಕಿರಿಯರು ನಮಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ, ಇನ್ನ ಚೆನ್ನಾಗಿ ಅವರು ಬೆಳೆಸ್ತಾರೆ ಅದನ್ನ. ಸೊ ನಾವು ನಮ್ಮ ಆಧ್ಯಾತ್ಮಿಕ ಜೀವನದ ಇದಕ್ಕೆ ನಾವು ಹೋಗ್ಬೇಕು. ಸೊ ಇದು ನಮ್ಗೆ ಒಂದು ಪಾಠ, ದೊಡ್ಡ ಪಾಠ ಇದು. ರಾಜರು ಈ ತರ ಪಾಠ ತೋರಿಸ್ತಾ ಇದ್ದಾರೆ. ಅವರೇ ಯಥಾ ರಾಜ ತಥಾ ಪ್ರಜಾ. ಸೊ ರಾಜನು ಹೇಗೆ ಮಾಡ್ತಾನೆ, ಹಾಗೆ ಪ್ರಜೆಗಳು ಮಾಡ್ತಾರೆ.
ಹಾಗೆ ಇಲ್ಲಿ ನಾವು ನೋಡ್ತಾ ಇರೋದು ಉತ್ತನಪಾದ ಅಂತ ಮಹಾರಾಜರು, ರಾಜರ್ಷಿ. ಸೊ ಅವರು ತೋರಿಸ್ಕೊಡ್ತಾ ಇದ್ದಾರೆ ಈ ರೀತಿ ವೈರಾಗ್ಯ ಜೀವನ, ಬ್ರಹ್ಮಚರ್ಯ, ನಂತರ ಗೃಹಸ್ಥ, ನಂತರ ವಾನಪ್ರಸ್ಥ. ಸೊ ರಾಜರು ಸಾಮಾನ್ಯವಾಗಿ ಅವರು ವನಪ್ರಸ್ಥಕ್ಕೆ ಹೋಗ್ತಾರೆ, ಅವ್ರಿಗೇನು ಸನ್ಯಾಸ ಸ್ವೀಕಾರ ಅಗತ್ಯ ಇಲ್ಲ. ಕ್ಷತ್ರಿಯರಿಗೆ ಅವರು ಕ್ಷತ್ರಿಯ ರಾಜರು ವನಪ್ರಸ್ಥ ಅನ್ನೋ ಸನ್ಯಾಸಿನ ಏನು ಕಿಬಾ ವಿಪ್ರ, ಕಿಬಾ ಶೂದ್ರ, ನ್ಯಾಸೆ ಕಾನೇನೋ ಈ ಕೃಷ್ಣ ತತ್ವ. ಸೊ ಇದಾಗಿ ಇದು ಎಲ್ಲ ಹೊರಗಿನದು. ಎಲ್ಲಿದ್ರು ಕೂಡ ಆ ತೀವ್ರ ಅಭ್ಯಾಸ ಮಾಡ್ಬೇಕು, ಭಕ್ತಿಯುತ ಕಾರ್ಯಗಳಲ್ಲಿ ತೊಡಗಬೇಕು. ಅದು ಮುಖ್ಯವಾದ ಇದು ಇಲ್ಲಿ ಹೇಳ್ತಾರೆ. ಮುಖ್ಯ ತೊಡಗೋದಂದ್ರೆ ತಪಸ್ಸೆಯನ್ನು ನಾವು ಸ್ವೀಕರಿಸಬೇಕು, ಆಚರಿಸಬೇಕು. ಸೊ ಇಲ್ಲಿ ಉತ್ತನಪಾದರು ಮಾಡ್ತಾ ಇದ್ದಾರೆ, ಇಲ್ಲಿ ಉತ್ತನಪಾದ ಮಹಾರಾಜರು. ಸೊ ರಾಜರು ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಪ್ರಜೆಗಳು ಕೂಡ ಮಾಡ್ತಾರೆ. ಅವರು ಕೂಡ ಆ ರೀತಿಯ ಒಂದು ಇದು ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ನನ್ನ ಅನುಭವದಲ್ಲೇ ನಾನು ನೋಡ್ತಾ ಇದ್ದೀನಿ ಭಾರತದಲ್ಲಿ ಯಾಕಂದ್ರೆ ಪ್ರಭುಪಾದ 70ನೇ ವಯಸ್ಸರು ಭಾರತದಲ್ಲಿ ಇದ್ರು ಅವರು. ನಂತರ ಅವರು ಹೊರ ದೇಶಕ್ಕೆ ಹೋದ್ರು ಅವ್ರು ಹೇಳ್ತಾ ಇದ್ದಾರೆ, ಅವರು ಎಲ್ಲ ಕಡೆ ಹೀಗೆ, ಯಾವ ದೇಶದಲ್ಲೂ ಹೀಗೆ, ಆದ್ರೆ ವಿಶೇಷವಾಗಿ ಭಾರತವನ್ನೇ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಭಾರತದಲ್ಲಿ ನನ್ನ ಸ್ವಂತ ಅನುಭವ, ಯಾರು ಕೂಡ ಬಿಟ್ಕೊಡೋದೇ ಇಲ್ಲ ರಾಜಕೀಯ ಪದವಿಯನ್ನು. ಸೊ ಶಿಲ ಪ್ರಭುಪಾದರು ಆಕ್ಚುಲಿ ಅವ್ರ ಪ್ರಚಾರ ಶುರು ಮಾಡೋ ಮುಂಚೆ ಈ ರೀತಿ ರಾಜಕಾರಣಿಗಳಿಗೆ ಅವರು ಪ್ರಭುಪಾದರು ಮನವಿ ಮಾಡಿದ್ರು. ಯಾಕಂದ್ರೆ ಪ್ರಭುಪಾದರು ಏನು ಅವ್ರಿಗೆ ಗೊತ್ತಿರಲಿಲ್ಲ ಯಾರು ಏನು ಅಂತ. ಅವ್ರ ಗುರು ಸಂಸ್ಥೆಗೆ ಸೇವೆ ಮಾಡಿಕೊಂಡು ಮತ್ತು ಗುರುವಿನ ಆದೇಶ ಹೇಗೆ ಪಾಲನೆ ಮಾಡೋದು ಅಂತ ಅವ್ರು ತಯಾರಿ ಆಗ್ತಾ, ಮತ್ತೆ ಅವ್ರ ಗೃಹಸ್ಥ ಜೀವನ ಇದೆ, ಗೃಹಸ್ಥ ಜೀವನದಲ್ಲಿ ಅವರು ಅದರಲ್ಲೇ ಹೇಗೆ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಸೊ ಶಿಲ ಪ್ರಭುಪಾದರು ಯೋಚನೆ ಮಾಡಿದ್ರು, ಇದ್ದಾರೆ ರಾಜಕಾರಣಿಗಳು, ತುಂಬಾ ಹಿರಿಯರು, ತುಂಬಾ ವಯಸ್ಕರರು, ತುಂಬಾ ವೃದ್ಧಾವಸ್ಥೆಯಲ್ಲಿ ಇದ್ದಾರಾಗ್ಲೇ. ಸೊ ಇವರೇನಾದ್ರೂ ತಗೊಂಡ್ಬಿಟ್ರೆ ಕೃಷ್ಣ ಪ್ರಜ್ಞೆಯನ್ನು, ಎಲ್ಲ ಇಡೀ ದೇಶವೇ, ನಮ್ಮ ಭಾರತವೇ ಭಕ್ತರಾಗ್ಬಿಡ್ತಾರೆ, ಮತ್ತೆ ವಿಶ್ವಾದ್ಯಂತ ಎಲ್ಲರೂ ಕೂಡ ಕೇಳ್ತಾರೆ. ಆ ರೀತಿಯ ಕೀರ್ತಿ ಇತ್ತು. ಸೊ ಹೇಳ್ಬೇಕು ಅಂದ್ರೆ ಗಾಂಧೀಜಿ, ನಮ್ಮ ಫಾದರ್ ಆಫ್ ದ ನೇಷನ್ ಅವರು. ಸೊ ಅವರು ಮಹಾತ್ಮ ಗಾಂಧಿ ಅಂತ ಕೂಡ ಅವ್ರಿಗೆ ಬಿರುದು ಕೂಡ ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಶಿಲ ಪ್ರಭುಪಾದ ಅವ್ರಿಗೆ ಒಂದು ಪತ್ರ ಬರೆದ್ರು, ಅವ್ರಿಗೆ ಮನವಿ ಮಾಡಿದ್ರು ಅವ್ರಿಗೆ. ಸೊ ದಯವಿಟ್ಟು ಅವರ ವಯಸ್ಸು ಕೂಡ ಎಷ್ಟು, ಅವರು ಆಲ್ಮೋಸ್ಟ್ 75-80 ವಯಸ್ಸಾಗಿತ್ತು ಅವ್ರಿಗೆ. ಸೊ ಶಿಲ ಪ್ರಭುಪಾದ ಬರೆದದ್ದು, ದಯವಿಟ್ಟು ನೀವು ರಾಜಕೀಯವನ್ನು ಬಿಟ್ಬಿಡಿ ಈಗ ಸಾಕು, ಸ್ವಲ್ಪ ಸಮಯವೇ ನಾನು ನಿಮ್ಮೊಟ್ಟಿಗೆ ನಿಮಗೆ ಏನು ಅದಕ್ಕೆ ಅಗತ್ಯ ಬೇಕು, ನಾನು ನಿಮಗೆ ಸ್ವಲ್ಪ ಅದರಲ್ಲಿ ಸಹಾಯ ಮಾಡ್ತೇನೆ. ಭಗವದ್ಗೀತೆ ವಿಷಯ ನಿಮಗೆ ನಾವು ಚರ್ಚೆ ಮಾಡಿ ಮತ್ತೆ ಅದನ್ನ ನೀವು ಮುಂದಿಡಿ. ಯಾವಾಗಲೂ ನೀವು ಭಗವದ್ಗೀತೆಯನ್ನು ನಿಮ್ಮೊಟ್ಟಿಗೆ ತೆಗೆದುಕೊಂಡಿಟ್ಕೊಳ್ತೀರಾ. ಗಾಂಧೀಜಿಯವರು ನೋಡ್ತೇವೆ, ಭಗವದ್ಗೀತೆ ಪುಸ್ತಕ ಅವರೊಟ್ಟಿಗೆ ಇರುತ್ತೆ. ಸೊ ಹಾಗೆ ನೀವು ಆಲ್ರೆಡಿ ನೀವು ಅದನ್ನ ಒಂದು ರೀತಿ ಸ್ಟಡಿ ಮಾಡ್ತಾ ಇದ್ದೀರಾ. ಆದರೆ ಏನ್ ಹೇಳೋದು, ಗಾಂಧೀಜಿಯವರು ತಮ್ಮ ರೀತಿಯಲ್ಲೇ ಅವರು ಸ್ವಂತ ವ್ಯಾಖ್ಯಾನವನ್ನು ಕೊಡ್ತಾ ಅವರು ಮಾಡಿದ್ದವರು. ಅವ್ರದೇ ಒಂದು ವ್ಯಾಖ್ಯಾನ ಕೂಡ ಇದೆ. ಆ ವ್ಯಾಖ್ಯಾನದಲ್ಲಿ ಅವರು ಪಾಂಡವರು, ಕೌರವರು ಅಂತ ಐತಿಹಾಸಿಕ ವ್ಯಕ್ತಿಗಳು ಅಂತ ಗುರುತಿಸದೆ, ಪಾಂಡವರು ಅಂದ್ರೆ ನಮ್ಮಲ್ಲಿ ಒಳ್ಳೆಯದು, ಗೌರವ ಅಂದ್ರೆ ಕೆಟ್ಟದ್ದು, ಮತ್ತೆ ಅವರು ಅಹಿಂಸಾ ತತ್ವವನ್ನು ಅದ್ರ ಮೂಲಕ ಅವರು ಮಂಡಿಸಿದ್ರು ಅವರು. ಸೊ ಏನಿದೆ, ಸೊ ಅವರು ಭಗವದ್ಗೀತೆಯನ್ನು ಇನ್ನೊಂದು ರೀತಿಯಲ್ಲಿ ಅವರ ಒಂದು ದೃಷ್ಟಿಕೋನದಿಂದನೇ ಅವ್ರು ಬೆಳೆಸಿದ್ರು. ಅದು ಯಥಾರ್ಥ ರೂಪ ಅಲ್ಲ ಭಗವದ್ಗೀತೆ. ಅದು ಅವ್ರ ಗಾಂಧೀಜಿಯವರ ಗೀತೆ, ಅದು ಭಗವದ್ಗೀತೆ ಅಲ್ಲ, ಅದು ಗಾಂಧೀಜಿ ಗೀತೆ. ಸೊ ಏನಿವೆ, ಶಿಲ ಪ್ರಭುಪಾದರು ನೋಡಿದ್ರು, ಈ ವ್ಯಕ್ತಿ ಇಷ್ಟು ಕೀರ್ತಿಯನ್ನು ಗಳಿಸಿದಾರಲ್ಲ, ಸೊ ಈ ವ್ಯಕ್ತಿ ಆ ಕೀರ್ತಿಯನ್ನು ಉಪಯೋಗಿಸ್ಕೊಂಡ್ರೆ, ಅವರು ಪ್ರಚಾರ ಮಾಡಿದ್ರೆ, ಆಗ ನನ್ನ ಗುರು ಆದೇಶ ಕೊಟ್ಟಿದ್ದು ನನಗೆ ವಿಶ್ವಾಸದಿಂದ ಪ್ರಚಾರ ಮಾಡಬೇಕು ಅಂತ, ನಾನು ಈ ವ್ಯಕ್ತಿ ಮಾಡ್ಬೋದು, ಸುಲಭವಾಗಿ ಮಾಡ್ಬೋದು ಅಂತ ಶಿಲ ಪ್ರಭುಪಾದರಿಗೆ ವೈಯಕ್ತಿಕವಾಗಿ ಏನು ಅವರು ನಾನ್ ಮಾಡಿದೆ ಅಂತ ಅವ್ರಿಗೆ ತಗೊಳ್ಳೋ ಒಂದು ಇದಿಲ್ಲ ಅವ್ರಿಗೆ. ಶಿಲ ಪ್ರಭುಪಾದ ಇವರು ಇವತ್ತು ಮಾಡ್ಲಿ, ಇವರು ಯಾರು ಮಾಡಿದ್ರೆ ಏನು, ಕೃಷ್ಣನ ಇದು ನಾನ್ ಮಾಡಿದೇನೋ, ಅವ್ರು ಮಾಡಿದ್ರೆ ಇನ್ನೊಬ್ರು ಮಾಡಿದ್ರೆ ಅದು ಆಗ್ಬೇಕು. ಕೃಷ್ಣನಕ್ಕೆ ಇದು ಸೇವೆ ಅದನ್ನು ಆಗ್ಬೇಕು, ಕೃಷ್ಣನಿಗೆ ತೃಪ್ತಿಪಡಿಸ್ಬೇಕು. ಹಾಗೆ ಶಿಲ ಪ್ರಭುಪಾದರು ಮನವಿ ಅವರಿಗೆ ಪತ್ರ ಬರೆದರು. ಸೊ ಶಿಲ ಪ್ರಭುಪಾದರು ಹೇಳ್ತಾರೆ, ನಂದು ಹಲವು ಪತ್ರಗಳು ಬರೆದೆ ನಾನು, ಆದ್ರೆ ಯಾವ ಪತ್ರಕ್ಕೂ ಕೂಡ ಉತ್ತರ ಸಿಗ್ಲಿಲ್ಲ. ಪತ್ರಕ್ಕೆ ಉತ್ತರನೇ ಸಿಗ್ಲಿಲ್ಲ. ಶಿಲ ಪ್ರಭುಪಾದರು ಜಗದ್ಗುರು, ಸಂಸ್ಥಾಪಕ ಆಚಾರ್ಯರು, ಸಾಮಾನ್ಯ ವ್ಯಕ್ತಿ ಅಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳ 3 ಸೇನಾಪತಿ, ಅವರ ಸೇನಾಪತಿ ಭಕ್ತ. ಸೊ ಇವರು ಬರೆದದ್ದು ಪತ್ರ. ಸೊ ಪತ್ರಕ್ಕೆ ಉತ್ತರ ಕೂಡ ಸಿಗಲಿಲ್ಲ ಶಿಲ ಪ್ರಭುಪಾದರು. ಕೊನೆಯ ಪತ್ರ, ಅದು ನಾನು ಇಲ್ಲಿ ನೋಡ್ತೀನಿ, ಆದ್ರೆ ಶೇರ್ ಮಾಡ್ತೀನಿ. ಇಲ್ಲಿ ಲಾಸ್ಟ್ ಪತ್ರ ಯಾರಿಗೆ, ಗಾಂಧೀಜಿಗೆ ಶಿಲ ಪ್ರಭುಪಾದ ಬರೆದದ್ದು. ಇಲ್ಲಿ ಕಾಣುತ್ತೆ ಅನ್ಕೊಳ್ತೀನಿ, ಲೆಟರ್ ಟು ಮಹಾತ್ಮ ಗಾಂಧಿ. ನಿಮ್ಗೆ ಇಂಗ್ಲಿಷ್ ನಲ್ಲಿ ಕಾಣ್ತಾ ಇರಬೇಕು. ಇದಿರ್ಬೇಕು. ನಿಮ್ಗೆ ಎಷ್ಟು ನೋಡಿ, 3 ಲೆಟರ್ ಇದೆ. 2 ಲೆಟ್ರಾ, 2 ಲೆಟರ್. ಓಕೆ, ಲಾಸ್ಟ್ ಪಾರ್ಟ್ ಯಾವಾಗ, ಲೆಟರ್ ಟು ಮಹಾತ್ಮ ಗಾಂಧಿ. ಕಾಣ್ತಾ ಇದೆ ಅನ್ಕೊಳ್ತೀನಿ ಎಲ್ಲರಿಗೂ.
ಏನ್ ಬೇಕಾದ್ರೆ ಓದಿ ಸ್ವಲ್ಪ ಪ್ರಭು, ಓದಿ ಪ್ರಭು. ಹಾ ಕನ್ನಡದ ಟ್ರಾನ್ಸ್ಲೇಟ್ ಮಾಡ್ಬೇಡ, ಏನಕ್ಕೆ ನೋಡೋಣ. ಕನ್ನಡ ಟ್ರಾನ್ಸ್ಲೇಟ್ ಆದ್ರೆ ಮಾಡಿ. ಇಲ್ಲಿದೆ ಲೆಟರ್. ಇದು ಕನ್ನಡ ಟ್ರಾನ್ಸ್ಲೇಟ್ ಮಾಡೋದು ಹೇಗೆ? ಅಯ್ಯೋ, ಇಲ್ಲಿಗೆ ಹೋಗಿ ಕಾಪಿ ಮಾಡಿ ಗೂಗಲ್ ಟ್ರಾನ್ಸ್ಲೇಟ್ ಹೋಗಿ ಕನ್ನಡ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಅಂತಿದೆ ಇಲ್ಲಿ. ಓಕೆ, ಹಾ ಕನ್ನಡ ಸರಿನಾ ಇದು? ಹಾ ಹಾ ಬಂತು. ಯಾರಾದ್ರೂ ಓದ್ತೀರಾ? ಯಾರಾದ್ರೂ ನೋಡಿ, ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ಉತ್ತಮ ದೇವಿ ಮಾತಾಜಿ ಓದಿ ಮಾತಾಜಿ. ಮಹಾತ್ಮ ಗಾಂಧೀಜಿ, ಬಂಗಿ ಕಾಲೋನಿ, ನವದೆಹಲಿ. ಪ್ರಿಯ ಮಿತ್ರ ಮಹಾತ್ಮಜಿ, ದಯವಿಟ್ಟು ನನ್ನ ಗೌರವಯುತ ನಮಸ್ಕಾರವನ್ನು ಸ್ವೀಕರಿಸಿ. ನಾನು ನಿಮ್ಮ ಅಪರಿಚಿತ ಸ್ನೇಹಿತ, ಆದರೆ ನೀವು ಅವುಗಳಿಗೆ ಉತ್ತರಿಸಲು ಎಂದಿಗೂ ಕಾಳಜಿ ವಹಿಸದಿದ್ದರೂ ನಾನು ನಿಮಗೆ ಪದೇ ಪದೇ ಬರೆಯಬೇಕಾಗಿತ್ತು. ನಾನು ನಿಮಗೆ ನನ್ನ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಗಳನ್ನು ಕಳುಹಿಸಿದೆ, ಆದರೆ ನಿಮ್ಮ ಕಾರ್ಯದರ್ಶಿಗಳು ನಿಮಗೆ ಪತ್ರಗಳನ್ನು ಓದಲು ಬಹಳ ಕಡಿಮೆ ಸಮಯ ಮತ್ತು ನಿಯತಕಾಲಿಕೆಗಳನ್ನು ಓದಲು ತುಂಬಾ ಕಡಿಮೆ ಸಮಯವಿದೆ ಎಂದು ಹೇಳಿದರು. ನಾನು ನಿಮ್ಮೊಂದಿಗೆ ಸಂದರ್ಶನ ಕೇಳಿದೆ, ಆದರೆ ನಿಮ್ಮ ಕಾರ್ಯನಿರತ ಕಾರ್ಯದರ್ಶಿಗಳು ಇದಕ್ಕೆ ಉತ್ತರಿಸಲು ಎಂದಿಗೂ ಕಾಳಜಿ ವಹಿಸಲಿಲ್ಲ. ಹೇಗಾದರೂ ನಾನು ನಿಮ್ಮ ಹಳೆಯ ಸ್ನೇಹಿತನಾಗಿದ್ದುದರಿಂದ ನಿಮಗೆ ತಿಳಿದಿಲ್ಲದಿದ್ದರೂ ನೀವು ಅರ್ಹವಾದ ಸರಿಯಾದ ಸ್ಥಾನಕ್ಕೆ ನಿಮ್ಮನ್ನು ತರಲು ನಾನು ಮತ್ತೆ ನಿಮಗೆ ಬರೆಯುತ್ತಿದ್ದೇನೆ. ಒಬ್ಬ ಪ್ರಾಮಾಣಿಕ ಸ್ನೇಹಿತನಾಗಿ ನಿಮ್ಮಂತಹ ಸ್ನೇಹಿತನ ಕಡೆಗೆ ನನ್ನ ಕರ್ತವ್ಯದಿಂದ ನಾನು ವಿಮುಖನಾಗಬಾರದು. ಒಬ್ಬ ಪ್ರಾಮಾಣಿಕ ಸ್ನೇಹಿತನಾಗಿ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಅಪ್ರತಿಮ ಮರಣವನ್ನು ಬಯಸದಿದ್ದರೆ ನೀವು ಸಕ್ರಿಯ ರಾಜಕೀಯದಿಂದ ತಕ್ಷಣ ನಿವೃತ್ತಿ ಹೊಂದಬೇಕು. ನೀವು ಬಯಸಿದಂತೆ ಬದುಕಲು ನಿಮಗೆ 125 ವರ್ಷಗಳಿವೆ, ಆದರೆ ನೀವು ಅಪ್ರತಿಮ ಮರಣವನ್ನು ಅನುಭವಿಸಿದರೆ ಅದು ಯೋಗ್ಯವಲ್ಲ. ನಿಮ್ಮ ಪ್ರಸ್ತುತ ಜೀವಿತಾವಧಿಯಲ್ಲಿ ನೀವು ಪಡೆದ ಗೌರವ ಮತ್ತು ಪ್ರತಿಷ್ಠೆಯನ್ನು ಬೇರೆ ಯಾರೂ ಪಡೆಯಲು ಸಾಧ್ಯವಿಲ್ಲ. ಆದರೆ ಈ ಎಲ್ಲಾ ಗೌರವಗಳು ಮತ್ತು ಪ್ರತಿಷ್ಠೆಗಳು ಮಾಯೆ ಎಂದು ಕರೆಯಲ್ಪಡುವ ದೈವೋತ್ತಮ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟಂತೆ ಸುಳ್ಳು ಎಂದು ಇನ್ನೊಬ್ರು ಸ್ವಲ್ಪ ಓದ್ತಾರ ಮಾತಾಜಿ. ಇಲ್ಲಿ ನಾನು ಕೊಡ್ತೀನಿ. ಇಲ್ಲಿ ಈ ಸುಳ್ಳಿನಿಂದ ನಾನು ನಿಮ್ಮ ಅನೇಕ ಸ್ನೇಹಿತರು ನಿಮಗೆ ಸುಳ್ಳು ಎಂದು ಹೇಳಲು ಬಯಸುವುದಿಲ್ಲ, ಅಥವಾ ನೀವು ಅವರಿಗೆ ಸುಳ್ಳು ಎಂದು ಹೇಳಲು ಬಯಸುವುದಿಲ್ಲ. ಈ ಸುಳ್ಳಿನಿಂದ ನಾನು ಭ್ರಮೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಅದರಿಂದ ಪಡೆದ ಸುಳ್ಳು ಸ್ನೇಹ ಮತ್ತು ಗೌರವಗಳು ಮಾಯೆಯ ಸೃಷ್ಟಿ ಮತ್ತು ಆದ್ದರಿಂದ ಅವು ಯಾವಾಗಲೂ ತಾತ್ಕಾಲಿಕ ಅಥವಾ ಸುಳ್ಳು. ಆದರೆ ನಿಮ್ಮಲ್ಲಿ ಯಾರಿಗೂ ನಿಮ್ಮ ಸ್ನೇಹಿತರಾಗಲಿ ಅಥವಾ ನಿಮಗಾಗಲಿ ಈ ಸತ್ಯ ಸಂಗತಿ ತಿಳಿದಿರಲಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಈಗ ದೇವರ ದಯೆಯಿಂದ ಭ್ರಮೆ ನಿವಾರಣೆಯಾಗಿದೆ ಮತ್ತು ಹೀಗಾಗಿ ಆಚಾರ್ಯ ಕೃಪಾಲಿನಿ ಮತ್ತು ಇತರರು ನಿಮ್ಮ ಅಸಹಕಾರ ಚಳುವಳಿಯ ವೈಭವ ದಿನಗಳಲ್ಲಿ ನೀವು ಅವರಿಗೆ ನೀಡಿದ ಯಾವುದೇ ಪ್ರಾಯೋಗಿಕ ಕಾರ್ಯಕ್ರಮಗಳ ಪ್ರಸ್ತುತ ಕ್ಷಣದಲ್ಲಿ ಅವರಿಗೆ ನೀಡಲು ಅಸಮರ್ಥತೆಗಾಗಿ ನಿಮ್ಮ ಮೇಲೆ ಆರೋಪ ಹೊರಿಸುತ್ತಿದ್ದಾರೆ. ಆದ್ದರಿಂದ ನೀವು ನಿಮ್ಮ ವಿರೋಧಿಗಳು ಸೃಷ್ಟಿಸಿದ ಪ್ರಸ್ತುತ ರಾಜಕೀಯ ಜಟಿಲತೆಗೆ ಸರಿಯಾದ ಪರಿಹಾರ ಕಂಡುಕೊಳ್ಳುವ ಆದ್ದರಿಂದ ನೀವು ಸರಿ ಪ್ರಭು ಮಾತಾಜಿ. ನಿಮ್ಮ ವಿರೋಧಿಗಳು ಸೃಷ್ಟಿಸಿದ ಪ್ರಸ್ತುತ ರಾಜಕೀಯ ಜಟಿಲತೆಗೆ ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದೀರಿ. ಆದ್ದರಿಂದ ನೀವು ತನ್ನಂತಹ ನಿಮ್ಮ ಅತ್ಯಲ್ಪ ಸ್ನೇಹಿತನ ಎಚ್ಚರಿಕೆಯನ್ನು ಗಮನಿಸಬೇಕು. ನೀವು ರಾಜಕೀಯದಿಂದ ಸಕಾಲಿಕವಾಗಿ ನಿವೃತ್ತಿ ಹೊಂದಿ ಮಹಾತ್ಮರ ನಿಜವಾದ ಕಾರ್ಯವಾದ ಭಗವದ್ಗೀತೆಯ ಉಪದೇಶದ ಕೆಲಸದಲ್ಲಿ 100ಕ್ಕೆ 100ರಷ್ಟು ನಿಮ್ಮನ್ನು ತೊಡಗಿಸಿಕೊಂಡರೆ ಮುಸೋಲಿನಿ ಹಿಟ್ಲರ್ಗಳು, ಟೋಜೋಗಳು, ಚರ್ಚಿಲ್ಗಳು ಅಥವಾ ಲಾಯ್ಡ್ ಜಾರ್ಜ್ಗಳು ಎದುರಿಸಿದಂತಹ ಅಪಮಾನಕರ ಸಾವುಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರು ಓದಿ ನಾನು ಓದ್ತೇನೆ ಮಾತಾಜಿ. ನಿಮ್ಮ ಕೆಲವು ರಾಜಕೀಯ ಶತ್ರುಗಳು ಭಾರತೀಯ ಮತ್ತು ಇಂಗ್ಲಿಷ್ ಎರಡು ಸ್ನೇಹಿತರ ವೇಷದಲ್ಲಿ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ವಂಚಿಸಿದ್ದಾರೆ ಮತ್ತು ನೀವು ಹಲವು ವರ್ಷಗಳಿಂದ ಕಷ್ಟಪಟ್ಟು ಹೋರಾಡಿದ ಅದೇ ದುಷ್ಕೃತ್ಯವನ್ನು ಮಾಡುವ ಮೂಲಕ ನಿಮ್ಮ ಹೃದಯವನ್ನು ಮುರಿದಿದ್ದಾರೆ ಎಂಬುದನ್ನು ನೀವು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ನೀವು ಮುಖ್ಯವಾಗಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಏಕತೆಯನ್ನು ಬಯಸಿದ್ದೀರಿ
ಮತ್ತು ಅವರು ಪಾಕಿಸ್ತಾನ ಮತ್ತು ಭಾರತವನ್ನು ಪ್ರತ್ಯೇಕವಾಗಿ ರಚಿಸುವ ಮೂಲಕ ನಿಮ್ಮ ಕೆಲಸವನ್ನು ರದ್ದುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೀವು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಬಯಸಿದ್ದೀರಿ, ಆದರೆ ಅವರು ಭಾರತದ ಮೇಲೆ ಶಾಶ್ವತ ಅವಲಂಬನೆಯನ್ನು ನೀಡಿದ್ದಾರೆ. ಬಂಗಿಗಳ ಸ್ಥಾನದ ಉನ್ನತಿಗಾಗಿ ನೀವು ಏನಾದರೂ ಮಾಡಲು ಬಯಸಿದ್ದೀರಿ, ಆದರೆ ನೀವು ಬಂಗಿ ವಸಾಹತುವಿನಲ್ಲಿ ವಾಸಿಸುತ್ತಿದ್ದರೂ ಅವರು ಇನ್ನೂ ಬಂಗಿಗಳಾಗಿಯೇ ಕೊಳೆಯುತ್ತಿದ್ದಾರೆ. ಆದ್ದರಿಂದ ಅವೆಲ್ಲವೂ ಭ್ರಮೆಗಳು ಮತ್ತು ಈ ವಿಷಯಗಳನ್ನು ಅವು ಇರುವಂತೆಯೇ ನಿಮಗೆ ಪ್ರಸ್ತುತಪಡಿಸಿದಾಗ ನೀವು ಅವುಗಳನ್ನು ದೇವರು ಕಳುಹಿಸಿದನು ಎಂದು ಪರಿಗಣಿಸಬೇಕು. ನೀವು ಸುಳಿದಾಡುತ್ತಿದ್ದ ಭ್ರಮೆಯನ್ನು ಹೋಗಲಾಡಿಸುವ ಮೂಲಕ ಮತ್ತು ನೀವು ಇದ್ದ ಅದೇ ಭ್ರಮೆಯಿಂದ ಆ ವಿಚಾರಗಳನ್ನು ಸತ್ಯವೆಂದು ಪೋಷಿಸುವ ಮೂಲಕ ದೇವರು ನಿಮಗೆ ಅನುಗ್ರಹಿಸಿದ್ದಾನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಯಾರು ಓದ್ತೀರಿ? ಓದಿ ಹರೇ ಕೃಷ್ಣ. ಓದಿ. ನೀವು ಋಷಿಗಳು ದ್ವೈತ ಅಂದ್ರೆ ದ್ವಂದ್ವ ಎಂದು ಕರೆಯುವ ಸಾಪೇಕ್ಷ ಲೋಕದಲ್ಲಿದ್ದೀರಿ ಎಂದು ನೀವು ತಿಳಿದಿರಬೇಕು. ಮತ್ತು ಇಲ್ಲಿ ಯಾವುದೂ ಸಂಪೂರ್ಣವಲ್ಲ. ಬೆಳಕನ್ನು ಕತ್ತಲೆ ಅಥವಾ ಮಗ ಅನುಸರಿಸುವಂತೆ ನಿಮ್ಮ ಅಹಿಂಸೆ ಯಾವಾಗಲೂ ಹಿಂಸೆಯಿಂದ ಅನುಸರಿಸಲ್ಪಡುತ್ತದೆ. ಈ ದ್ವಂದ್ವ ಜಗತ್ತಿನಲ್ಲಿ ಯಾವುದೂ ಸಂಪೂರ್ಣ ಸತ್ಯವಲ್ಲ. ನಿಮಗೆ ಇದು ತಿಳಿದಿರಲಿಲ್ಲ ಅಥವಾ ನೀವು ಸರಿಯಾದ ಮೂಲಗಳಿಂದ ಇದನ್ನು ತಿಳಿದುಕೊಳ್ಳಲು ಎಂದಿಗೂ ಬಯಸಲಿಲ್ಲ. ಮತ್ತು ಆದ್ದರಿಂದ ಏಕತೆಯನ್ನು ಸೃಷ್ಟಿಸುವ ನಿಮ್ಮ ಎಲ್ಲಾ ಪ್ರಯತ್ನಗಳು ಅನೈಕ್ಯತೆ ಮತ್ತು ಅಹಿಂಸೆಯಿಂದ ಅನುಸರಿಸಲ್ಪಟ್ಟವು. ಅಹಿಂಸೆಯ ನಂತರ ಹಿಂಸೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಓದಿ. ಯಾರು ಓದ್ತೀರಿ? ಹರೇ ಕೃಷ್ಣ ಮಾತಾಜಿ. ಆದರೆ ಎಂದಿಗೂ ಆಗದಿರುವುದಕ್ಕಿಂತ ತಡವಾಗಿರುವುದು ಉತ್ತಮ. ನೀವು ಈಗಲೇ ಪರಮಸತ್ಯದ ಬಗ್ಗೆ ಏನನ್ನಾದರೂ ತಿಳಿದುಕೊಳ್ಳಬೇಕು. ನೀವು ಎಷ್ಟು ದಿನ ಪ್ರಯೋಗಿಸುತ್ತಿರುವ ಸತ್ಯವು ಸಾಪೇಕ್ಷವಾಗಿದೆ. ಪರಮಸತ್ಯಗಳು ಪ್ರಕೃತಿಯ 3 ವಿಧಾನಗಳಿಂದ ಅರ್ಹತೆ ಪಡೆದ ದೈವಿ ಮಾಯೆಯ ಸೃಷ್ಟಿಗಳಾಗಿವೆ. ಭಗವದ್ಗೀತೆಯಲ್ಲಿ 7.14 ವಿವರಿಸಿದಂತೆ ಅವೆಲ್ಲವೂ ದುಸ್ತರವಾಗಿವೆ. ಪರಮಸತ್ಯವು ಪರಮ ದೇವೋತ್ತಮ. ಕಠೋಪನಿಷತ್ತಿನಲ್ಲಿ ಸಂಪೂರ್ಣ ಸತ್ಯದ ವಿಜ್ಞಾನವನ್ನು ಕಲಿಯಲು ಪ್ರಪಂಚದ ಎಲ್ಲಾ ಧರ್ಮಗ್ರಂಥಗಳಲ್ಲಿ ಪಾರಂಗತವಾಗಿರುವ ಮಾತ್ರವಲ್ಲದೆ ಸಂಪೂರ್ಣ ಬ್ರಹ್ಮದಲ್ಲಿ ಸಾಕ್ಷಾತ್ಕಾರಗೊಂಡ ಆತ್ಮನೂ ಆಗಿರುವ ನಿಜವಾದ ಗುರುವನ್ನು ಸಂಪರ್ಕಿಸಬೇಕೆಂದು ಆದೇಶಿಸಲಾಗಿದೆ. ಹಾಗೆಯೇ ಭಗವದ್ಗೀತೆಯಲ್ಲಿಯೂ ಸಹ ಇದನ್ನು ಈ ಕೆಳಗಿನಂತೆ ಬೋಧಿಸಲಾಗಿದೆ. ತದ್ವಿಧಿ ಪ್ರಣಿಪಥೇನ ಪರಿಪ್ರಶ್ನೇನ ಸೇವಾಯ ಉಪದೇಕ್ಷಂತಿ ತಜ್ಞಾನಂ ಜ್ಞಾನಿನಾಸ್ತತ್ವದರ್ಶಿನಃ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಓದಿ. ಮಾತಾಜಿ ಬೇರೆ ನಾವು ಓದ್ತೀನಿ ಮಾತಾಜಿ. ಆದರೆ ನೀವು ಸಾಪೇಕ್ಷ ಸತ್ಯಗಳನ್ನು ಪ್ರಯೋಗಿಸುವಾಗ ಅನೇಕ ವಿಷಯಗಳನ್ನು ಕಂಡುಹಿಡಿದಿರುವಂತೆ ನಿಮ್ಮ ಉದ್ದೇಶಕ್ಕಾಗಿ ನೀವು ಕಂಡುಹಿಡಿದ ಕೆಲವು ಕಠಿಣ ತಪಸ್ಸುಗಳನ್ನು ಹೊರತುಪಡಿಸಿ ನೀವು ಎಂದಿಗೂ ಅಂತಹ ಅತೀಂದ್ರಿಯ ತರಬೇತಿಯನ್ನು ಪಡೆದಿಲ್ಲ ಎಂದು ನನಗೆ ತಿಳಿದಿದೆ. ಮೇಲೆ ತಿಳಿಸಿದಂತೆ ನೀವು ಗುರುಗಳನ್ನು ಸಂಪರ್ಕಿಸಿದರೆ ನೀವು ಅವುಗಳನ್ನು ಸುಲಭವಾಗಿ ತಪ್ಪಿಸಬಹುದಿತ್ತು. ಆದರೆ ತಪಸ್ಸು ಇತ್ಯಾದಿಗಳ ಮೂಲಕ ಕೆಲವು ದೈವಿಕ ಗುಣಗಳನ್ನು ಪಡೆಯಲು ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳು ಖಂಡಿತವಾಗಿಯೂ ನಿಮ್ಮನ್ನು ಸಂಪೂರ್ಣ ಸತ್ಯದ ಉದ್ದೇಶಕ್ಕಾಗಿ ನೀವು ಉತ್ತಮವಾಗಿ ಬಳಸಿಕೊಳ್ಳಬಹುದು. ಕೆಲವು ಉನ್ನತ ಸ್ಥಾನಕ್ಕೆ ಏರಿಸಿದೆ. ಆದಾಗ್ಯೂ ನೀವು ಅಂತಹ ತಾತ್ಕಾಲಿಕ ಸ್ಥಾನದಿಂದ ಮಾತ್ರ ತೃಪ್ತರಾಗಿದ್ದರೆ ಮತ್ತು ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸದಿದ್ದರೆ ಖಂಡಿತವಾಗಿಯೂ ನೀವು ಪ್ರಕೃತಿಯ ನಿಯಮಗಳ ಅಡಿಯಲ್ಲಿ ಕೃತಕವಾಗಿ ಉನ್ನತೀಕರಿಸಲ್ಪಟ್ಟ ಸ್ಥಾನದಿಂದ ಕೆಳಗಿಳಿಯುತ್ತೀರಿ. ಆದರೆ ನೀವು ನಿಜವಾಗಿಯೂ ಸಂಪೂರ್ಣ ಸತ್ಯವನ್ನು ಸಮೀಪಿಸಲು ಬಯಸಿದರೆ ಮತ್ತು ಪ್ರಪಂಚಾದ್ಯಂತ ಜನರಿಗೆ ಸಾಮಾನ್ಯವಾಗಿ ಕೆಲವು ಒಳ್ಳೆಯದನ್ನು ಮಾಡಲು ಬಯಸಿದರೆ ಅದು ನಿಮ್ಮ ಏಕತೆ, ಶಾಂತಿ ಮತ್ತು ಅಹಿಂಸೆಯ ಕಲ್ಪನೆಗಳನ್ನು ಒಳಗೊಂಡಿರುತ್ತದೆ. ಆಗ ನೀವು ತಕ್ಷಣವೇ ಕೊಳೆತ ರಾಜಕೀಯವನ್ನು ತ್ಯಜಿಸಿ ಭಗವದ್ಗೀತೆಯ ತತ್ವಶಾಸ್ತ್ರ ಮತ್ತು ಧರ್ಮದ ಉಪದೇಶದ ಕೆಲಸಕ್ಕೆ ಏಳಬೇಕು. ಅವುಗಳ ಮೇಲೆ ಅನಗತ್ಯ ಮತ್ತು ಮೂಢನಂಬಿಕೆಯ ವ್ಯಾಖ್ಯಾನಗಳನ್ನು ನೀಡದೆ ನಾನು ಈ ವಿಷಯವನ್ನು ಮ್ಯೂಟ್ ಮಾಡ್ಕೊಳ್ಳಿ.
ಪ್ರಬಂಧದಲ್ಲಿ ಸಾಂದರ್ಭಿಕವಾಗಿ ಚರ್ಚಿಸಿದ್ದೇನೆ ಮತ್ತು ಅದರ ಒಂದು ಪುಟವನ್ನು ನಿಮ್ಮ ಉಲ್ಲೇಖಕ್ಕಾಗಿ ಇಲ್ಲಿ ಲಗತ್ತಿಸಲಾಗಿದೆ. ನೀವು ಕನಿಷ್ಠ 1 ತಿಂಗಳಾದರೂ ರಾಜಕೀಯದಿಂದ ಹರೇ ಕೃಷ್ಣ. ಹರೇ ಕೃಷ್ಣ. ಕುಲಕರ್ಣಿ ಪ್ರಭುಜಿ ಓದಿ ಒಂದು ಹರೇ ಪ್ರಭುಜಿಗೆ ಚಾನ್ಸ್ ಕೊಡಿ. ನಾನು ಓದ್ಲಾ ಮಾತಾಜಿ? ಓದಿ ಓದಿ. ನೀವು ಕನಿಷ್ಠ 1 ತಿಂಗಳಾದರೂ ರಾಜಕೀಯದಿಂದ ನಿವೃತ್ತಿ ಹೊಂದಿ ಭಗವದ್ಗೀತೆಯ ಕುರಿತು ಚರ್ಚೆ ನಡೆಸಲು ಅವಕಾಶ ನೀಡಿ ಎಂದು ನಾನು ವಿನಂತಿಸುತ್ತೇನೆ. ಆ ಮೂಲಕ ಅಂತಹ ಚರ್ಚೆಗಳ ಫಲಿತಾಂಶದಿಂದ ನಿಮ್ಮ ಪ್ರಯೋಜನಕ್ಕಾಗಿ ಮಾತ್ರವಲ್ಲದೆ ಇಡೀ ಜಗತ್ತಿನ ಪ್ರಯೋಜನಕ್ಕಾಗಿ ನೀವು ಹೊಸ ಬೆಳಕನ್ನು ಪಡೆಯುತ್ತೀರಿ ಎಂದು ನನಗೆ ಖಚಿತವಾಗಿದೆ. ಏಕೆಂದರೆ ನೀವು ಪ್ರಾಮಾಣಿಕರು ಮತ್ತು ನೈತಿಕವಾದಿಗಳು ಎಂದು ನನಗೆ ತಿಳಿದಿದೆ. ನಿಮ್ಮ ಆರಂಭಿಕ ಉತ್ತರಕ್ಕಾಗಿ ಆಸಕ್ತಿಯಿಂದ ಕಾಯುತ್ತಿದ್ದೇನೆ. ನಿಮ್ಮ ವಿಶ್ವಾಸಿ ಅಭಯ ಚರಣ್ ದೇ ಆವರಣ ಬ್ಯಾಕ್ ಟು ಗಾಡ್ ಹೆಡ್ ನಿಂದ ಒಂದು ತಾಳೆ. ಹರೇ ಕೃಷ್ಣ. ಧನ್ಯವಾದ. ಯಾವಾಗ ಇದು ಲೆಟರ್? ಇದು ಜುಲೈ 12, 1947. ನಮಗೆ ಸ್ವತಂತ್ರ ಸಿಕ್ಕಿದ್ದು 1947 ಆಗಸ್ಟ್ 15. ಆಮೇಲೆ ಯಾರ್ದು ಗಾಂಧೀಜಿ ಅವ್ರದ್ದು ತಿರೋಭಾವ ಅವ್ರದ್ದು ಯಾವಾಗ? ಜನವರಿ 30, 1948. ಸೊ ಎಷ್ಟು ತಿಂಗಳ ಮುಂದೆ ಇದು? ಆಲ್ಮೋಸ್ಟ್ 6 ತಿಂಗಳ ಮುಂದೆ. ನೋಡಿ, ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಹಲವು ಪತ್ರಗಳು ಬರ್ದಿದ್ದಾರೆ ಶ್ರೀಲ ಪ್ರಭುಪಾದರು, ಆದರೆ ಯಾವುದಕ್ಕೂ ಕೂಡ ಉತ್ತರ ಸಿಗಲಿಲ್ಲ. ಆಮೇಲೆ ಈ ಪತ್ರದಲ್ಲಿ ಶ್ರೀಲ ಪ್ರಭುಪಾದರು, ನಾನು ನಿಮ್ಮ ಹಳೆಯ ಸ್ನೇಹಿತ, ಐ ಆಮ್ ಯುವರ್ ಓಲ್ಡ್ ಫ್ರೆಂಡ್. ಆಕ್ಚುಲಿ ಭಗವಂತನು ನಮ್ಮ ತುಂಬಾ ಹಳೆಯ ಸ್ನೇಹಿತ, ಪರಮಾತ್ಮ ನಮ್ಮ ಹೃದಯದಲ್ಲೇ ಇದ್ದಾನೆ. ಹಾಗೆಯೇ ಆಚಾರ್ಯರು ಕೂಡ, ಸಂಸ್ಥಾಪಕ ಆಚಾರ್ಯರು, ಗುರುಗಳು ಅಂದ್ರೆ ಅವ್ರು ನಮಗೆ ಯಾವಾಗ್ಲೂ ವೆಲ್ ವಿಷರ್. ಶ್ರೀಲ ಪ್ರಭುಪಾದ ಬರೆಯೋದು ನೋಡಿ, ಕೊನೆಗೆ ನಿಮ್ಮ ನಿರಂತರ ವಿಶ್ವಾಸಿ ಪ್ರಭುಪಾದ ಬರೀತಾ ಇದ್ದಾರೆ, ನಿಮ್ಮ ವಿಶ್ವಾಸಿ ಅಭಯ್ ಚರಣ್ ದೇ. ಶ್ರೀಲ ಪ್ರಭುಪಾದರಾಗ ಇನ್ನ ಗೃಹಸ್ಥ ಜೀವನದಲ್ಲೇ ಇದ್ರು, ಆದ್ರೆ ಅವರು ನೋಡ್ತಾ ಇದ್ದಾರೆ ಅವರು ರಾಜಕಾರಣಿಗಳು ಹೇಗೆ ಅವ್ರು ಅಂಟಿಕೊಂಡಿದ್ದಾರೆ. ಅವರು ಶ್ರೀಲ ಪ್ರಭುಪಾದ ಇನ್ನೊಂದು ಇಲ್ಲಿ ಪತ್ರದಲ್ಲಿ ಹೇಳಿದ್ದು, ನೀವು ಮಾಡ್ತಾ ಇದ್ದೀರಾ, ಆದರೆ ನೀವು ಇದೇ ಮುಂದುವರಿಸಿದ್ರೆ ನಿಮ್ಮ ಜನರೇ ನಿಮ್ಮನ್ನು ಕೊಂದು ಬಿಡ್ತಾರೆ. ಹೇಗೆ ಹಿಟ್ಲರ್, ಮುಸೋಲಿನಿ ನಿಮ್ಗೆಲ್ಲ ಗೊತ್ತು, 2ನೇ ಮಹಾಯುದ್ಧದಲ್ಲಿ ಇಟಲಿ ದೇಶದ ಡಿಕ್ಟೇಟರ್. ಸೊ ಅವ್ರು ಏನ್ ಮಾಡಿದ್ರು? 1943 ಅವರ ಜನರೇ ಅವರೇ ಎಲ್ಲ ಕಲ್ಲು ಹಾಕಿ ಅವ್ರನ್ನ ಸಾಯಿಸ್ಬಿಟ್ರು. ಮತ್ತೆ ಹಿಟ್ಲರ್ ಏನಾಯ್ತು? ಹಿಟ್ಲರ್ ಅವರೇ ಸ್ವಂತ ಅವ್ರ ಪಾಯ್ಸನ್ ವಿಷವನ್ನು ತಗೊಳ್ಬೇಕಾಯ್ತು. ಅವರ ಜನರೇ ಅವರು, ಹಿಟ್ಲರ್ ಅಂದ್ರೆ ಅಡಾಲ್ಫ್ ಹಿಟ್ಲರ್ ಅಂತ. ಅವ್ರ ಮೈ ಸ್ಟ್ರಗಲ್ ಅವ್ರದ್ದು ಬಯೋಗ್ರಫಿ ಇದೆ. ಸೊ ಅವರು ದೇಶಕ್ಕೋಸ್ಕರ ನನ್ನ ಜನ, ನಮ್ಮ ಇದು, ಅವರು ಜೀವ್ಗಳು, ಯಹೂದಿಗಳು ನಮ್ಮ ದೇಶವನ್ನು ಎಲ್ಲ ಲೂಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಹೋಲೋಕಾಸ್ಟ್ ಮೆಸೇಕರ್ ಎಲ್ಲ ಮಾಡಿದ್ರು. ಜರ್ಮನ್ ದೇಶ ಅವರು ಹೇಳ್ತಾ ಇದ್ದಾರೆ, ಐ ವಾಂಟ್ ಟು ಮೇಕ್ ಜರ್ಮನಿ ದ ಮಾಸ್ಟರ್ ಆಫ್ ಹೋಲ್ ವರ್ಲ್ಡ್, ಫಸ್ಟ್ ಮಾಸ್ಟರ್ ಆಫ್ ಯುರೋಪ್ ಆರ್ ಇಫ್ ಪಾಸಿಬಲ್ ದ ಹೋಲ್ ವರ್ಲ್ಡ್. ಅವರ ಯೋಚನೆ ಏನು ಅಂದ್ರೆ, ಅದು ಜರ್ಮನಿ ದೇಶ ಸಂಪೂರ್ಣ ಐರೋಪ್ಯ ದೇಶದಲ್ಲಿ ನಂಬರ್ 1 ದೇಶ ಆಗ್ಬೇಕು. ಇಲ್ಲಾಂದ್ರೆ ಸಾಧ್ಯ ಆಯ್ತು, ವರ್ಲ್ಡ್ ಅಲ್ಲಿ ನಂಬರ್ 1 ದೇಶ ಆಯ್ತು. ಸೊ ಹಾಗೆ ಅವ್ರ ಶ್ರಮ. ಹಿಟ್ಲರ್ ಅದ್ರ ಕೊನೆಗೆ ಏನಾಯ್ತು? ಹಿಟ್ಲರ್ ಅವರೇ ವಿಷವನ್ನು ಪಡೆದು ಸಾಯ್ಬೇಕಿತ್ತು. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ, ಈಗ ಕೆಲವು ವರ್ಷಗಳ ಹಿಂದೆನೆ ನೀವು 2-3 ಟೋಜೋ ಜಪಾನೀಸ್ ಮಿಲಿಟರಿ ಚೀಫ್, ಆರ್ಮಿ ಚೀಫ್ ಟೋಜೋ. ಸೊ ಅವ್ರಿಗೇನಾಯ್ತು? ಅವರು ಕೂಡ ಅದೇ ರೀತಿ ಅವ್ರಿಗೂ ಅನ್ಯಾಚುರಲ್ ಡೆತ್. ಇನ್ನು ಲಾಯ್ಡ್ ಜಾರ್, ನನಗೆ ಗೊತ್ತಿಲ್ಲ ಲಾಯ್ಡ್ ಜಾರ್ ಯಾರು ಅಂತ, ನೀವು ಯಾರಾದರೂ ಆ ಸಮಯದವರು ಹಿರಿಯರು ಗೊತ್ತಿದ್ರೆ ನನಗೆ ತಿಳಿಸ್ಕೊಡ್ಬೇಕು. ಸೊ ಶ್ರೀಲ ಪ್ರಭುಪಾದರು ಇವರೆಲ್ಲ ಹೇಳ್ತಾ ಇದ್ದಾರೆ, ಈ ರೀತಿ ನೋಡಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಇವರಿಗೆಲ್ಲ ಏನಾಯ್ತು? ಸೊ ನೀವು ಕೂಡ ಯು ವಿಲ್ ಆಲ್ಸೋ ಮೀಟ್ ಅನ್ ಇನ್ಗ್ಲೋರಿಯಸ್ ಡೆತ್. ನೀವು ಕೂಡ ಅದೇ ರೀತಿಯ ಒಂದು ಸಾವನ್ನು ಅನುಭವಿಸಕ್ಕಾಗತ್ತೆ. ನನ್ನ ಮನವಿ, ಈಗಾದ್ರೂ ನೀವು ದಯವಿಟ್ಟು ನಿಮ್ಮ ಪದವನ್ನು ತ್ಯಜಿಸಿ ಬನ್ನಿ. ನೀವು ಭಗವದ್ಗೀತೆಯನ್ನು, ನೀವು ಆಗಲೇ ಭಗವದ್ಗೀತೆ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದೀರಾ ನೀವು, ಆದರೆ ಗುರು ಒಂದು ಮಾರ್ಗದರ್ಶನ ಇಲ್ಲದೆ ನೀವು ಸ್ವಂತ ವ್ಯಾಖ್ಯಾನವನ್ನು ಕೊಟ್ಟಿದ್ದೀರಾ. ನೀವು ಏನೋ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಅವ್ರ ಪುಸ್ತಕ, ಅವ್ರ ಬಯೋಗ್ರಫಿ. ಸೊ ನೀವು ಸತ್ಯಕ್ಕೆ ಅನ್ವೇಷಣೆ ಮಾಡೋದ್ರಲ್ಲಿ ಇದ್ದೀರಾ ನೀವು. ಬನ್ನಿ, ಈ ನಿಜವಾದ ಸತ್ಯದ ಅನ್ವೇಷಣೆ ಗುರುವಿನ ಸಹಾಯದಲ್ಲಿ ಮಾಡಬೇಕು. ಯಥಾರ್ಥವಾಗಿ ಗುರು ಶಿಷ್ಯ ಪರಂಪರೆ ಆಶ್ರಯದಲ್ಲಿ ಮಾಡಬೇಕು. ಬನ್ನಿ ನೀವು, ನಾವು 1 ತಿಂಗಳಾದ್ರೂ ಕನಿಷ್ಠ. ಶ್ರೀಲ ಪ್ರಭುಪಾದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಟೈಮ್ ಇತ್ತು ಅವ್ರಿಗೆ, ಜುಲೈ 12 ಈ ಪತ್ರ 6 ತಿಂಗಳ ನಂತರ ಅವ್ರಿಗೆ ಆಗಿದಂತ ಅವ್ರಿಗೆ. ಸೊ ಶ್ರೀಲ ಪ್ರಭುಪಾದ ಮನವಿ ಮಾಡ್ತಾರೆ, 1 ತಿಂಗಳಾದ್ರೂ ಬಿಟ್ಟು ಬನ್ನಿ ನೀವು, ನಾವು ಸ್ವಲ್ಪ ಭಗವದ್ಗೀತೆ ವಿಷಯವನ್ನು ಚರ್ಚೆ ಮಾಡೋಣ. ಅದ್ರ ನಿಮಗೂ ಕೂಡ ಬೆಳಕು ಸಿಗುತ್ತೆ, ಮತ್ತೆ ನೀವು ಆ ಬೆಳಕಿನಿಂದ ವಿಶ್ವಕ್ಕೆ ನೀವು ಬೆಳಕನ್ನು ಕೊಡ್ಬೋದು. ಇನ್ಫ್ಯಾಕ್ಟ್ ನೀವು ಕೇಳ್ತೀರಾ, ಯಾರು ಗಾಂಧೀಜಿಗೆ ಇವ್ರು ಕೂಡ ಆಲ್ಬರ್ಟ್ ಐನ್ಸ್ಟೈನ್ ನೀವು ಕೇಳಿದ್ದೀರಾ, ಥಿಯರಿ ಆಫ್ ರಿಲೇಟಿವಿಟಿ, ದೊಡ್ಡ ನೊಬೆಲ್ ಪ್ರೈಸ್ ಎಲ್ಲ ಪಡೆದ ವಿಜ್ಞಾನಿ. ಅವರು ಕೂಡ ಬರೀತಾರೆ ಯಾರ ಬಗ್ಗೆ? ಗಾಂಧೀಜಿ ಬಗ್ಗೆ.
ನೆವರ್ ವಾಸ್ ದೇರ್ ಮ್ಯಾನ್ ಇನ್ ಫ್ಲೆಶ್ ಅಂಡ್ ಬ್ಲಡ್ ವಾಕ್ಡ್ ಅಪಾನ್ ದಿಸ್ ಅರ್ತ್. ಆ ರೀತಿ ಅವರು ಇವ್ರಿಗೆ ಯಾವ ವ್ಯಕ್ತಿ ಈ ರೀತಿ ಒಂದು ಮೂಳೆ ಮಾಂಸದ ರಕ್ತಗಳ ಗುಡಿದ ವ್ಯಕ್ತಿ ಇತ್ತೀಚೆಗೆ ನಾವು ನೋಡಿಲ್ಲ ಅಂತ ಗಾಂಧೀಜಿ ಬಗ್ಗೆ ಅವ್ರಿಗೆ ಐನ್ಸ್ಟೈನ್ಗೆ ಅಷ್ಟು ಏನ್ ಹೇಳೋ ಗೌರವ. ಸೊ ಈ ರೀತಿ ಅವ್ರಿಗೆ ವಿಶ್ವದಲ್ಲೇ ಅವ್ರಿಗೆ ಆ ರೀತಿ ಕೀರ್ತಿ ಇತ್ತು. ಹೇಳ್ತಾರೆ ಅವರು ಭಾರತದಲ್ಲಿ ಎಲ್ಲಿ ಒಂದು ರೈಲ್ವೆ ಪ್ರಯಾಣ ಮಾಡ್ತಾ ಇದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದ್ರೆ ಅಲ್ಲಿ ಸಾವಿರಾರು ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಗಾಂಧೀಜಿಯವ್ರಿಗೆ ಅಷ್ಟು ಒಂದು ಇದಿತ್ತು. ಆಮೇಲೆ ಅವ್ರು ಹೇಳ್ತಾರೆ ಗಾಂಧೀಜಿಯವ್ರ ವಯಸ್ಸಾಗಿತ್ತು, ಹಾಗೆ ಅವ್ರ ಜನರು ಕೂಗಾಡುವಾಗ ಅವ್ರಿಗೆ ಕಿವಿ ವಯಸ್ಸಾದ್ಮೇಲೆ ಕಿವಿ ಇತ್ತು, ತುಂಬಾ ಕೂಗಿದ್ರೆ ಕೇಳಕ್ಕಾಗಲ್ಲ. ಯಾಕಂದ್ರೆ ನಮಗೆ ಕೇಳಕ್ಕೆ ಸಹಿಸಕ್ಕೆ ಶಕ್ತಿ ಇದೆ. ವಯಸ್ಸಾದ್ಮೇಲೆ ಈ ಕಿವಿ ಆಗೋದಿಲ್ಲ. ಯಂತ್ರ ಯಾವಾಗಲೂ ಕೂಡ ಇದು ಅದ್ರ ಬೀಳುತ್ತೆ, ಅದು ಇದಾಗುತ್ತೆ. ಅದರ ಹಾಗೆ ಕಿವಿ ಅವ್ರಿಗೆ ಕೇಳ್ತಾ ಈ ಗಾಂಧೀಜಿ ಅವ್ರಿಗೆ ತುಂಬಾ ಇದಾಗ್ತಾ ನಿದ್ದೆನೂ ಬರ್ತಾ ಇರಲಿಲ್ಲಂತೆ. ಶಿಲಾ ಪ್ರಭುಪಾದರು ಒಂದ್ ಕಡೆ ಹೇಳ್ತಾರೆ ನೋಡಿ, ಅಂತ ದೊಡ್ಡ ವ್ಯಕ್ತಿ ಆದ್ರೆ ಅವ್ರು ಪ್ರಯಾಣ ಮಾಡುವಾಗ ಎಲ್ಲಿ ಹೋದ್ರೆ ಅಲ್ಲೂ ಕೂಡ ನಿದ್ದೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಜನರು ಘೋಷಣೆ ಜೈ ಗಾಂಧಿ ಕಿ ಜೈ, ಗಾಂಧಿ ಕಿ ಜೈ, ಅವ್ರು ಅಷ್ಟು ಜೋರ ಕೂಗ್ ಕೇಳಿ ಅವ್ರಿಗೆ ನಿದ್ದೆ ಕೂಡ ಮಾಡಕ್ಕಾಗಲ್ಲ ಅವ್ರಿಗೆ, ರಾತ್ರಿ ಈ ರೀತಿ ಎಲ್ಲ. ಸೊ ಎನಿವೆ ಹೇಳ್ತಾರೆ ಅಷ್ಟು ಕೀರ್ತಿ ಇತ್ತು ಅವ್ರಿಗೆ. ಆದರೆ ಅವರು ಇಲ್ಲ, ನಾನು ಹೀಗೆ ಇರ್ಬೇಕು, ನನ್ನ ಪದವಿ ನನಗೇನು ಕೀರ್ತಿ ಇದೆ, ನನ್ನ ಜನರು, ನನ್ನ ಭಾರತೀಯರು, ನನ್ನ ಪಾಕಿಸ್ತಾನ, ಅವರು ಹಿಂದೂ ಮುಸ್ಲಿಂ, ಇವರು ಅವ್ರು ಏನಕ್ಕೋಸ್ಕರ ಪ್ರಯತ್ನ ಪಟ್ರು ಅದಾಗ್ಲಿಲ್ಲ, ಕಾರ್ಯ ಸಾಧ್ಯ ಆಗ್ಲಿಲ್ಲ, ಆಗೋದಿಲ್ಲ. ಅದು ಯಾಕೆ ಆಗೋದಿಲ್ಲ? ನಮ್ಮ ಒಂದು ವಿಧಾನದಲ್ಲಿ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಆಗೋದಿಲ್ಲ. ಪರಿಹಾರ ಭಗವಂತನು ಕೊಡ್ತಾನೆ ಪರಿಹಾರ. ಸೊ ನಾವು ಅವನ ಪರಿಹಾರವನ್ನು ಸ್ವೀಕರಿಸಬೇಕು, ನಮಗಾಗಿ ಮತ್ತೆ ಸಮಾಜಕ್ಕಾಗಿ. ನಮ್ಮ ಸ್ವಂತ ಪರಿಹಾರಕ್ಕೆ ಅದಕ್ಕೆ ಏನು ಲಾಭ ಇಲ್ಲ, ಅದು ಫೇಲ್ಯೂರ್. ಪ್ರಭುಪಾದ ಹೇಳ್ತಾರೆ ನಿಮ್ಮ ಅಹಿಂಸೆ ಅಂತ ಹೇಳ್ತಾ ಇರಿ, ನೋಡಿ ಈಗ ಅಹಿಂಸೆ ಸ್ಟಾರ್ಟ್ ಆಯ್ತು. ಏನ್ ಅಹಿಂಸೆ? ಆಗ್ಲೇಬೇಕು. ಅದು ಹಿಂಸಾ ಭೌತಿಕ ಜಗತ್ತು ಅಂದ್ರೆ ಆಗ್ಲೇಬೇಕು. ಸೊ ಹಿಂಸಾ ಅದು ಜಗದ ನಿಯಮ. ಅಹಿಂಸೆ ಕೃಷ್ಣನು ಕೂಡ ಟ್ರೈ ಮಾಡಿದ್ರು, ಯಾರು ಪಾಂಡವರ ಜೊತೆಗೆ, ಕೌರವರ ಜೊತೆಗೆ, ಯುದ್ಧ ಬೇಡ ಅಂತ ಅವ್ರು ಕೇಳಿದ್ರು. ಅವರು ಕೇಳೋದಿಲ್ಲ. ಆಗ್ಲೇಬೇಕು. ಭೌತಿಕ ಜಗತ್ತು ಅಂದ್ರೆ ಅಲ್ಲಿ ಹಿಂಸಾ ಬರ್ಲೇಬೇಕು, ಇದ್ದೇ ಇದೆ ಅದು. ಸೊ ಹೀಗೆ ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಪ್ರಭುಪಾದ ಎಷ್ಟು ಚೆನ್ನಾಗಿ ಎಂಕರೇಜ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಪತ್ರದಲ್ಲಿ ಗಾಂಧೀಜಿ ಅವರಿಗೆ ನೀವು ತುಂಬಾ ಪ್ರಾಮಾಣಿಕರು, ನನಗೆ ನಂಬಿಕೆ ಇದೆ, ನೀವು ನಿಮ್ಮ ಪದವಿ ಅಲ್ಲಿಂದ ತ್ಯಜಿಸಿ ಆ ರಾಜಕೀಯವನ್ನು ಬಿಟ್ಟು ನೀವು ಪೊಲಿಟಿಕ್ಸ್ ಅನ್ನು ಬಿಟ್ಟು, ಪೊಲಿಟಿಕ್ಸ್ ಅಂದ್ರೆ ಒಂದೊಂದು ಹುದ್ದೆಗಳಿರುತ್ತೆ, ಹುದ್ದೆಗಳಿಲ್ಲದೆ ಇಲ್ಲಿ ಒಂದ್ ಕಡೆ ಅವ್ರಿಗೆ ಅಧಿಕಾರ ಬೇಕು, ಜನರಾಗಿ ಇದು ಬೇಕು ಅವ್ರಿಗೆ. ಪ್ರಭುಪಾದರು ಹೇಳ್ತಾ ಇದ್ದಾರೆ ನೀವು ಕನಿಷ್ಠ 1 ತಿಂಗಳಾದ್ರೂ ರಾಜಕೀಯದಿಂದ ನಿವೃತ್ತಿ ಹೊಂದಿ ಭಗವದ್ಗೀತೆ ಕುರಿತು ಚರ್ಚೆ ನಡೆಸಲು ಅವಕಾಶ ನೀಡಿ ಎಂದು ನಾನು ವಿನಂತಿಸುತ್ತೇನೆ. ಆ ಮೂಲಕ ಅಂತಹ ಚರ್ಚೆಗಳ ಫಲಿತಾಂಶದಿಂದ ನಿಮ್ಮ ಪ್ರಯೋಜನಕ್ಕಾಗಿ ಮಾತ್ರವಲ್ಲದೆ ಇಡೀ ಜಗತ್ತಿನ ಪ್ರಯೋಜನಕ್ಕಾಗಿ ನೀವು ಹೊಸ ಬೆಳಕನ್ನು ಪಡೆಯುತ್ತೀರಿ ಎಂದು ನನಗೆ ಖಚಿತವಾಗಿದೆ. ಏಕೆಂದರೆ ನೀವು ಪ್ರಾಮಾಣಿಕರು. ಶಿಲಾ ಪ್ರಭುಪಾದರು ನೋಡಿ ಎಷ್ಟು ಒಂದ್ ರೀತಿ ಎಷ್ಟು ಅವ್ರಿಗೆ ರಾಜ್ಯಕ್ಕೆ ಅವ್ರು ಮಾಡೋದಿಲ್ಲ. ಶಿಲಾ ಪ್ರಭುಪಾದರು ಗೊತ್ತು ಅವ್ರು ಮಾಡೋದಿಲ್ಲ, ಆದ್ರೂ ಕೂಡ ಪ್ರಭುಪಾದರು ಮನವಿ ಮಾಡ್ತಾ ಇದ್ದಾರೆ, ನೀವು ಪ್ರಾಮಾಣಿಕರು, ನೀವು ಹಾಗೆ ನೈತಿಕವಾದಿಗಳು ಎಂದು ನನಗೆ ತಿಳಿದಿದೆ. ನೀವು ಮಾಡಿ, ನಿಮ್ಮ ಆರಂಭಿಕ ಉತ್ತರಕ್ಕಾಗಿ ಆಸಕ್ತಿಯಿಂದ ಕಾಯುತ್ತಿದ್ದೇನೆ. ನಿಮ್ಮ ವಿಶ್ವಾಸಿ ಅಭಯಚರಣ್. ಸೊ ಹೀಗೆ ಪ್ರಭುಪಾದರು ಪತ್ರಗಳಿವೆ. ಎಷ್ಟೋ ಪೊಲಿಟಿಷಿಯನ್ಸ್, ನೆಹರು ಅವ್ರಿಗೆ ಪತ್ರ ಇದೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೂ ಕೂಡ ಪತ್ರ ಇದೆ ಅವ್ರಿಗೆ ಸಹಾಯ ಕೇಳಲಿಕ್ಕೆ. ಅವ್ರಿಗೆ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಪತ್ರ ಕೇಳಿ ಪ್ರಭುಪಾದ ಹೇಳ್ತಾ ಇದ್ದಾರೆ ನೀವು ಅಧ್ಯಕ್ಷರು, ಹಾಗೆ ಈ ಗಾಂಧಿಯ ಇದನ್ನು ನೀವು ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಸರ್ದಾರ್ ಪಟೇಲ್ಗೆ ಪ್ರಭುಪಾದ ಪತ್ರ ಅಂತ ಹೇಳಿ, ಅಂದ್ರೆ ರಾಜಕಾರಣಿಗಳು ಇವರೆಲ್ಲರ ಒಂದು ಸಹಾಯ ಪಡೆದು ಪ್ರಭುಪಾದರು ಇವರ ಮೂಲಕ ಇವರು ಪ್ರಚಾರ ಮಾಡಿದ್ರೆ ಎಷ್ಟು ಸುಲಭ. ಪ್ರಭುಪಾದರ ಪ್ರಯತ್ನ ಈ ರೀತಿಯಲ್ಲಿ ನಡೀತು ಮೊದಲಿಗೆ. ಆದ್ರೆ ಯಾರು ಕೂಡ ಮುಂದೆ ಬರ್ಲಿಲ್ಲ. ಕೊನೆಗೆ ಶಿಲ ಪ್ರಭುಪಾದರೇ ಏನೂ ಇಲ್ಲದೆ, ಏನು ಹಣ ಇಲ್ಲ, ಜನರಿಲ್ಲ, ಮತ್ತೆ ಅವರೇನು ಯುವಕ ಸ್ಥಿತಿಯಲ್ಲಿದ್ದಾರೆ ಶಿಲ ಪ್ರಭುಪಾದರು. 70 ನಮ್ಗೆ ಆಗ್ಲೇ ವೃದ್ಧರಾಗ್ಬಿಟ್ಟಿದೆ. ನಾವು 45-50ಗೆ ನನಗೆ ಅಷ್ಟೇ. ಪ್ರಭುಪಾದರು 70 ವಯಸ್ಸು, 69 ವಯಸ್ಸಲ್ಲಿ ಶಿಲ ಪ್ರಭುಪಾದರು ಯಾರೂ ಬೆಂಬಲ, ಹಾಗೆ ಭೌತಿಕವಾಗಿ ನಾವು ಲೌಕಿಕವಾಗಿ ನೋಡೋ ರೀತಿ ಜನರು ಇಲ್ಲ, ಹಣನೂ ಇಲ್ಲ, ಏನೂ ಇಲ್ಲ. ಶಿಲ ಪ್ರಭುಪಾದರು ಹೋಗಿ ಅವರು ಶುರು ಆರಂಭಿಸಿದ್ದು ಈ ಕೃಷ್ಣ ಪ್ರಜ್ಞೆ ಆಂದೋಲನ. ಸೊ ಎನಿವೆ, ಸೊ ಶಿಲ ಪ್ರಭುಪಾದರು ಮತ್ತೆ ಹೇಳ್ತಾರೆ, ಇಲ್ಲಿ ಹಿಂದೆ ಮಾಡ್ತಾ ಇದ್ರು, ರಾಜರು ಮಾಡ್ತಾ ಇದ್ರು, ರಾಜಕಾರಣಿಗಳು. ಈಗ ನಮಗೆ ಈ ರೀತಿ ಕೂಡ ಅಗತ್ಯ ಇಲ್ಲ. ನಮಗೆ ಸೊ ನಾವು ಕೂಡ ಏನಾದ್ರು ಮಾಡ್ಬೇಕಾ? ನಾವು ಫ್ಯಾಮಿಲಿನ ಬಿಟ್ಬೇಡ, ನಾವು ಹೋಗ್ಬೇಡ, ಎಲ್ಲ ನಾವು ಕಾಡಿಗೆ ಹೋಗ್ಬೇಡ, ಹಿಮಾಲಯಕ್ಕೆ ಹೋಗ್ಬೇಡ, ನಾವು ವೃಂದಾವನಕ್ಕೆ ಹೋಗ್ಬೇಡ. ನಾವು ವೃಂದಾವನಕ್ಕೆ ಹೋಗ್ಬೋದು ಬೇಕಾದ್ರೆ, ವೃಂದಾವನದಲ್ಲಿ ಹೋಗಿ ಅಲ್ಲಿ ಕೃಷ್ಣ ಬಲರಾಮರು ಇದ್ದಾರೆ,
ಪ್ರಭುಪಾದರು ಹೇಳ್ತಾರೆ, ಬನ್ನಿ ವಿಶ್ವದಲ್ಲಿ ಯಾರ್ಯಾರು ಇದ್ದೀರಾ ಎಲ್ಲ ಹಿರಿಯ ಜನಾಂಗದವರು ಬನ್ನಿ, ನಮ್ಮ ಕೃಷ್ಣ ಬಲರಾಮ ದೇವಸ್ಥಾನ ನಾವು ಆಶ್ರಯ ಕೊಡ್ತೇವೆ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಪ್ರಭುಪಾದ ಇಚ್ಛೆ ಇದೆ ಹಾಗೆ. ಅಟ್ಲೀಸ್ಟ್ ನಮಗೆ ಅದು ಕೂಡ ಕಷ್ಟನೇ. ನಮ್ಗೆ ಇಲ್ಲಿ ಅಯ್ಯೋ ನನ್ನ ಮೊಮ್ಮಕ್ಕಳನ್ನ ಯಾರು ನೋಡ್ತಾರೆ, ನನ್ನ ಮರಿ ಮೊಮ್ಮಕ್ಕಳನ್ನ ಯಾರು ನೋಡ್ತಾರೆ, ಅವ್ರ ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಎಲ್ಲ ಇರುತ್ತೆ, ನಮಗೆ ಪರಿಸ್ಥಿತಿಗಳು ಇರುತ್ತೆ. ಏನ್ ಮಾಡೋದು, ಈ ಸಮಾಜ ಕಾಲ ಹೀಗೆ, ಕಲಿಯುಗ ಹೀಗೆ ನಾವು ಆ ರೀತಿಯಲ್ಲಿ ಸಿಕ್ಕಿ ಬಿದ್ದಿದ್ದೇವೆ, ಕರ್ಮಬಂಧನದಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ಏನ್ ಮಾಡ್ಬೇಕು ನಾವು? ಸೊ ಪ್ರಭುಪಾದರಲ್ಲಿ ಬಹಳ ಚೆನ್ನಾಗಿ ನಮ್ಗೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಪ್ರಭುಪಾದ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಭಾವಾರ್ಥದಲ್ಲಿ ನೋಡಿ ಶ್ರೀಲ ಪ್ರಭುಪಾದ. ಆದರೆ ಈಗಿನ ಕಾಲದಲ್ಲಿ ತಪಸ್ಸು ಮಾಡಲು ಮನೆ ಬಿಟ್ಟು ಕಾಡಿಗೆ ಹೋಗಲು ಸಾಧ್ಯವಿಲ್ಲ. ಆದರೆ ಎಲ್ಲ ವಯಸ್ಸಿನ ಜನರು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾರು ಕೂಡ ಯುವಕರಾಗ್ಬೋದು, ವಯಸ್ಕರಾಗ್ಬೋದು, ಎಲ್ಲರೂ ಕೂಡ ಏನ್ ಮಾಡ್ಬೇಕು? ಅವರು ಕೃಷ್ಣ ಪ್ರಜ್ಞಾ ಚಳವಳಿಯ ಆಶ್ರಯ ಪಡೆದು ಸರಳವಾದ ತಪಸ್ಸನ್ನು ಆಚರಿಸಬಹುದು. ಸೊ ಕೃಷ್ಣ ಪ್ರಜ್ಞಾ ಆಂದೋಲನ ಆಚಾರ್ಯರು ಸ್ಥಾಪನೆ ಮಾಡಿದ್ದು. ಸೊ ಅವರ ಇದ್ರಲ್ಲಿ ಹೇಳ್ತಾರೆ, ಆ ಚಳವಳಿಯ ಆಶ್ರಯ ಪಡಿಬೇಕು ನಾವು. ಶ್ರೀಲ ಪ್ರಭು ಕಡೆ ಹೇಳ್ತಾರೆ, ಐ ಆಮ್ ಇಸ್ಕಾನ್, ನಾನು ಈ ಸಂಸ್ಥೆ, ಈ ನನ್ನ ದೇಹ ಅಂತ ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಈ ಸಂಸ್ಥೆ ಪ್ರಭುಪಾದರು ಆಡಳಿತ ಮಂಡಳಿ ಮಾಡಿದ್ದಾರೆ. ಆಡಳಿತ ಮಂಡಳಿಗಳ ಕಾರ್ಯನಿರ್ವಹಣೆ ಆಗುತ್ತೆ. GBC, ಬ್ಯೂರೋ, SIDC, ಪ್ರೆಸಿಡೆಂಟ್, ಹೀಗೆ ಪ್ರಭುಪಾದರು ಒಂದ್ ರೀತಿ ಮಾಡಿದ್ದು. ಇದೆಲ್ಲರೂ ಕೂಡ ಆಚಾರ್ಯರನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಆಚಾರ್ಯರು ಪ್ರತಿನಿಧಿಸ್ತಾ ಇರೋದು ಪೂರ್ವಾಚಾರ್ಯರು ಪ್ರತಿನಿಧಿಸಿದ್ರು ಕೃಷ್ಣನನ್ನು. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಎಲ್ಲ ವಯಸ್ಸಿನ ಜನರು ಈ ಕೃಷ್ಣ ಪ್ರಜ್ಞಾ ಚಳವಳಿಯ ಆಶ್ರಯ ಪಡೆದು ಸರಳವಾದ ತಪಸ್ಸನ್ನು ಆಚರಿಸಬಹುದು. ಸೊ ಈ ತರ ಉಗ್ರ ತಪಸ್ಸೆ ಬೇಡ. ಧ್ರುವ ಮಹಾರಾಜರು ಮಾಡಿದ ತಪಸ್ಸೆ ಆಗೋದಿಲ್ಲ ನಮ್ಗೆ. ಇಲ್ಲ ಉತ್ತನ ಪದರಿಗೆ ಹೋಗಿ ತಪಸ್ಸೆ ಮಾಡ್ತಾರೆ, ಅದು ಕೂಡ ನಮ್ಗೆ ಆಗೋದಿಲ್ಲ. ನಮಗೆ ಏನ್ ತಪಸ್ಸೆ ಮಾಡ್ಬೇಕು ನಾವು? ಅವೆಂದರೆ ಅಕ್ರಮ ಸಂಭೋಗ ಮಾಡದಿರುವುದು, ಮದ್ಯಪಾನ ವರ್ಜನೆ, ಜೂಜಾಡದಿರುವುದು, ಮಾಂಸಾಹಾರ ವರ್ಜನೆ ಮತ್ತು ಹರೇ ಕೃಷ್ಣ ಮಂತ್ರವನ್ನು, ಅದು ಕೂಡ ಪ್ರಭುಪಾದರು ಹೇಳ್ತಾರೆ 16 ಮಾಲೆ. ನೋಡಿ 16 ಮಾಲೆಯಲ್ಲಿ ಪ್ರಭುಪಾದರು ಎಷ್ಟು ನಮಗೆ ಈ ತಪಸ್ಸೆಯಲ್ಲಿ ಹೇಳ್ತಾ ಇದೆ. ಹೆಚ್ಚು ಮಾಡ್ಬೇಕು ನಾವು ಸಾಧ್ಯ ಆದಷ್ಟು, ಆದ್ರೆ 16 ಮಾಲೆ ಕನಿಷ್ಠ ಮಾಡ್ಬೇಕು. 16 ಮಾಲೆ ನಿಯತವಾಗಿ ಜಪಿಸುವುದು, ಈ ಪ್ರಾಯೋಗಿಕ ವಿಧಾನದಿಂದ ಇಹಲೋಕದಿಂದ ಮುಕ್ತಿ ಪಡೆಯುವುದು ತುಂಬಾ ಸುಲಭ. ಸೊ ಈ ತಪಸ್ಸೆ ನಾವು ಹೇಗೆ ಆಚರಿಸೋದು? ಕೃಷ್ಣ ಪ್ರಜ್ಞಾ ಚಳವಳಿ. ಆಕ್ಚುಲಿ ನಾವು ಮಾಯಾಪುರಲ್ಲಿ ವಿಸಿಟ್ ಮಾಡಿದಾಗ ನಮ್ಗೆ ಅನಿಸ್ತು, ಎಷ್ಟು ಚೆನ್ನಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಭಕ್ತರು ಬರೋದಕ್ಕೆ. ಅಲ್ಲಿ 7,000 ಜನ ನಮ್ಮ ಗುರು ಮಹಾರಾಜರು ಹೇಳ್ತಾರೆ. ನಾವು ಕೇವಲ ಅಲ್ಲಿ ಶುರು ಮಾಡಿದಾಗ 5 ಜನ, ಆದ್ರೆ ಈಗ ನೋಡಿ ಅದು 5ರಿಂದ 5,000 7,000 ಆಗಿದೆ. ಅಲ್ಲೇ ಪರ್ಮನೆಂಟ್ ರೆಸಿಡೆಂಟ್ಸ್ ಮಾಯಾಪುರದಲ್ಲಿ ಸ್ಟೇ ಮಾಡೋದು ಹೀಗೆ ಬೆಳೆಸಿದ್ದಾರೆ ಅವರು. ಸೊ ಹಾಗೆ ನಾವು ಎಲ್ಲೆಲ್ಲಿದ್ರೂ ಕೂಡ ನಮ್ಮ ಕೇಂದ್ರಗಳನ್ನು ಬೆಳೆಸಿ ನಾವು ಜನರು ಆಶ್ರಯ ಪಡೆಯಬಹುದು. ಇಲ್ಲಿ ನಮ್ದು ಇಲ್ಲಿ ಶುರು ಮಾಡಿದ್ದೇವೆ, ಇಲ್ಲಿ ನಮ್ಮ ಮಂಗಳೂರಿನಲ್ಲಿ ನಮ್ಮ ಕೇಂದ್ರ. ಸೊ ನಾವೆಲ್ಲರಿಗೂ ನಾವು ಮನವಿ, ಬನ್ನಿ, ಈ ನಿಯಮಗಳು ಪಾಲನೆ ಮಾಡೋದು, ಜಪ ಮಾಡೋದು ಏನು ಕಷ್ಟ ಇಲ್ಲ. ಇಲ್ಲಿ ಭಗವಂತನ ಇದು ಆರತಿ ನೋಡಿ, ಇಲ್ಲಿ ಭಕ್ತಿ ಸೇವೆ ಮಾಡಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು, ಇದೇ ಮಾಡ್ಬೇಕು, ಅದೇ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು ಅಂತೇನು ಇಲ್ಲ. ಎಲ್ಲರಿಗೂ ಭಗವಂತನು ಒಂದೊಂದು ರೀತಿಯ ಮನಸ್ಸು, ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅವರವರ ಒಂದು ಕಲೆ ಇದೆ. ಸೊ ಆ ರೀತಿಯಲ್ಲಿ ಭಗವಂತನ ಸೇವೆ ಮಾಡುವುದು, ಜಪ ಮಾಡಿ, ಪ್ರಸಾದವನ್ನು ಸ್ವೀಕರಿಸಿ. ಸೊ ಈ ರೀತಿ ಭಕ್ತರ ಸಂಘದಲ್ಲಿ ತುಂಬಾ ಸುಲಭ. ನಾವು ಈ ತಪಸ್ಸೆ ಏನು ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು, ಈ ಭಕ್ತರ ಸಂಘದಲ್ಲಿ ಇರ್ಬೇಕಷ್ಟೇ ನಾವು. ಸೊ ಇದ್ರೆ ಎಷ್ಟು ಸುಲಭವಾಗಿ ನಾವು ಜೀವನದ ಪರಿಪೂರ್ಣತೆಯನ್ನು ಪಡ್ಕೊಳ್ಬಹುದು. ಸೊ ಇದು ಮುಖ್ಯ. ನಾವು ಕೃಷ್ಣ ಪ್ರಜ್ಞಾ ಚಳವಳಿಯ ಆಶ್ರಯ ಪಡಿಬೇಕು. ಓಕೆ, ಹರೇ ಕೃಷ್ಣ. ಸೊ ಯಾರಾದ್ರೂ ಇನ್ನೇನಾದ್ರೂ ಹೇಳ್ತೀರಾ, ತಿಳಿಸ್ತೀರಾ? ನಾ ಪಾಯಿಂಟ್ಸ್ ಮಿಸ್ ಮಾಡಿದ್ರೆ, ಇಲ್ಲಿ ಪಾಯಿಂಟ್ ಮಿಸ್ ಮಾಡಿ ತುಂಬಾ ಪಾಯಿಂಟ್ ನಾನೇನು ಹೇಳಿಲ್ಲ. ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಇದು ರಾಜರ್ಷಿಯ ಲಕ್ಷಣ. ಉತ್ತಾನಪಾದ ರಾಜನು ಬಹಳ ಶ್ರೀಮಂತ, ಜಗತ್ತಿನ ಚಕ್ರವರ್ತಿ ಮತ್ತು ರಾಜ್ಯ ಮತ್ತು ಐಶ್ವರ್ಯಗಳ ಬಗ್ಗೆ ಅವನಿಗೆ ಬಹಳ ಆಸಕ್ತಿ ಇತ್ತು. ಈಗಿನ ರಾಜಕಾರಣಿಗಳು ಉತ್ತಾನಪಾದ ಮಹಾರಾಜನಷ್ಟು ದೊಡ್ಡವರಲ್ಲ, ಆದರೆ ಅವರಿಗೆ ಕೆಲವು ದಿನಗಳ ಕಾಲ ಒಂದಿಷ್ಟು ರಾಜಕೀಯ ಅಧಿಕಾರ ಸಿಗುವುದರಿಂದ ಅವರು ತಮ್ಮ ಹುದ್ದೆಗಳಿಗೆ ಎಷ್ಟರ ಮಟ್ಟಿಗೆ ಅಂಟಿಕೊಂಡು ಬಿಡುತ್ತಾರೆ ಅಂದರೆ, ಅವರು ಕ್ರೂರವಾಗಿ ಕಗ್ಗೊಲೆ ಮಾಡಿಯೋ, ವಿರೋಧಿಗಳಿಂದ ಕೆಲಸ ಮಾಡಿಸಿಯೋ ಅವರ ಸ್ಥಾನಗಳಿಂದ ತೆಗೆದು ಹಾಕದಿದ್ದರೆ ಅವರು ತಾವಾಗಿಯೇ ನಿವೃತ್ತರಾಗುವುದಿಲ್ಲ. ಓಕೆ, ಭಾರತದ ರಾಜಕಾರಣಿಗಳು ಸಾಯುವವರೆಗೂ ತಮ್ಮ ಅಧಿಕಾರವನ್ನು ಬಿಟ್ಟು ಕೊಡುವುದಿಲ್ಲವೆಂಬುದು ನಮ್ಮ ಅನುಭವಕ್ಕೆ ಬಂದಿರುವ ಸಂಗತಿ. ಹಿಂದಿನ ಕಾಲದಲ್ಲಿ ಹೀಗಿರುತ್ತಿರಲಿಲ್ಲ. ಎಲ್ಲಿ ಇದು ಸಾವಿರಾರು ನೂರಾರು ಇದೆ ಅಲ್ಲ, ಎಲ್ಲಿ ಪ್ರಭುಪಾದರು ಹೇಳಿದ್ದು?
ನಮ್ಮ ಅನುಭವಕ್ಕೆ ಬಂದಿರೋ ಸಂಗತಿ ಅಂತ ಇದೆ ನೋಡಿ ಪ್ರಭುಜಿ. ಪ್ರಭುಜಿ ಅದು 4ನೇ ಲೈನ್. 4ನೇ ಲೈನು. ಎಷ್ಟು ನೋಡಿ ಇದು ಅಂಟ್ಕೊಂಡಿದ್ದಾರೆ. ಆದ್ರೆ ಹಿಂದೆ 100,000 ಜನ ಇದರ ತ್ಯಾಗ ಮಾಡಿದ್ದಿಲ್ಲ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ there are hundreds and thousands of instances like that in which in English ನಲ್ಲಿ ಇದೆ, ಇದು ಕನ್ನಡದಲ್ಲಿ ಇದೆ. ಇನ್ನ ಕೆಳಗ ಅಂತ ಇನ್ನು ಮೇಲೆ ಭಾರತ ರಾಜಕಾರಣಿಗಳು ಅಂತ ಇದೆ ನೋಡಿ. ಭಾರತ ರಾಜಕಾರಣಿ ಸಾಯುವವರೆಗೂ. ಆಮೇಲೆ ಅದ್ರ ಮೇಲೆ ಅದ್ರ ಮೇಲೆ ಐತೆ. ಇಲ್ಲ ಅಲ್ಲಿಂದಲೇ ಕೆಳಗೇನೆ. ಯಾಕೆಂದ್ರೆ ಈಗ ನೀವು ಸ್ಕ್ರಾಲ್ ಮಾಡೋ ಮುಂದೆ ಕಾಣಿಸ್ತು ಪ್ರಭುಜಿ. ಅಲ್ಲ, ಪ್ರಭುಪಾದರು 100,000 ಉದಾಹರಣೆಗಳಿದೆ ಅಂತ ಹೇಳ್ತಾರೆ. ಇಲ್ಲ, ಅದು ಲೈನೇ ಇಲ್ಲ. ಅದು ಇಂಗ್ಲಿಷ್ ನಲ್ಲಿ ಇದೆ. ಇದು ಇಂಗ್ಲಿಷ್ ನಲ್ಲಿ ನೀವು ಓಪನ್ ಮಾಡಿದ್ರೆ ಇರಿ ನಾನು ಓದ್ತೀನಿ ನೋಡಿ. ಇಂಗ್ಲಿಷ್ ನಲ್ಲಿ ಓದ್ತೀನಿ ನೋಡಿ. ದಿಸ್ ವಾಸ್ ನಾಟ್ ದ ಪ್ರಾಕ್ಟೀಸ್ ಇನ್ ಓಲ್ಡನ್ ಡೇಸ್ ಆಸ್ ಇಟ್ ಇಸ್ ಎವಿಡೆಂಟ್ ಫ್ರಮ್ ದ ಬಿಹೇವಿಯರ್ ಆಫ್ ಕಿಂಗ್ ಉತ್ತಾನಪಾದ. ಅದೆಲ್ಲಿ ಆ ಲೈನ್? ಅದು ಭಾರತ ರಾಜಕಾರಣ ಸಾಯುವವರೆಗೂ ತಮ್ಮ ಅಧಿಕಾರವನ್ನು ಇಲ್ಲಿ ಕೆಳಗಡೆ ಇದೆ ನೋಡಿ ಸಂಗತಿ. ಹಿಂದಿನ ಕಾಲದಲ್ಲಿ ಇವೆ. ಹಿಂದಿನ ಕಾಲದಲ್ಲಿ ಈಗ ಇರುತ್ತಿರೋರಿಲ್ಲ. ಇಲ್ಲಿ ಹಿಂದಿನ ಕಾಲದಲ್ಲಿ ದಿಸ್ ವಾಸ್ ದ ಪ್ರಾಕ್ಟೀಸ್ ಇನ್ ಓಲ್ಡನ್ ಡೇಸ್ ಆಸ್ ಇಟ್ ಇಸ್ ದ ಪ್ರಾಕ್ಟೀಸ್ ಇನ್ ರಾಜೋತ್ತನವರ್ತನೆ. ಈ ವಿಷಯ ಕಷ್ಟವಾಗುತ್ತದೆ. ಇನ್ನ ಕೆಳಗೆ ಪ್ರಭುಜಿ ಯೋಗ ತಮ್ಮ ರಾಜ್ಯವನ್ನು ಸಾವಿರಾರು ಇವೆ. ರಾಜರು ತಮ್ಮ ಪ್ರಾಪ್ತ ವಯಸ್ಸಿನಲ್ಲಿ ತಮ್ಮ ರಾಜ್ಯವನ್ನು ತೊರೆದು ತಪಸ್ಸಮಾಜದ ಕಾಡಿಗೆ ಹೋದ ಇಂತಹ ನಿದರ್ಶನಗಳು ಸಾವಿರಾರು. ಆಕ್ಚುಲಿ ಇವ್ರು ಸಾವಿರಾರು ಹೇಳ್ತಾರೆ. ಶಿಲ ಪ್ರಭುಪಾದ there are hundreds and thousands, 100,000 ಹೇಳ್ತಾ ಇದ್ದಾರೆ ಪ್ರಭುಪಾದ. ಇಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಒಂದು ಪದ ಬಿಟ್ಟಿದ್ದಾರೆ, 100,000. ಇದು ಎನಿವೆ ಅದು ಇಂಗ್ಲಿಷ್ ನಲ್ಲಿ ಹೇಳೋ ರೀತಿ. ಅದು hundreds and thousands ಏನಿದೆ, hundreds and thousands ಹೇಗೆ? ಅದು hundreds and thousands 100,000 ಮತ್ತು ಸಾವಿರಾರು ಅಂತ ಪ್ರಭುಪಾದ ಹೇಳ್ತಾರೆ. 100 ಮತ್ತು ಸಾವಿರಾರು. ಸೊ ಯಾರಾದ್ರೂ ಹೇಳ್ಬೋದಾ? ಯಾರೇನೋ ಬರುತ್ತೆ ನಿಮ್ಗೆ ಈ ರೀತಿ? ಇಲ್ಲಿ ಉತ್ತಾನಪಾದ ಕೇಳದೆ, ಉತ್ತಾನಪಾದ ಮಹಾರಾಜರು ಭಾಗವತದಿಂದಾನೇ ಹೇಳಿ. ಭಾಗವತದಿಂದ ಅದು ಬೆಸ್ಟ್. ನಮ್ಗೆ ಉತ್ತಮ ಉದಾಹರಣೆ ಯಾವಾಗ ಕೂಡ ಭಾಗವತ. ಎಲ್ಲ ಇದೆ, ವೈದಿಕ ಶಾಸ್ತ್ರದ ಉದಾಹರಣೆಗಳಿದೆ. ಅರೆ ಮುಖ್ಯ ಉದಾಹರಣೆ ನಮ್ಗೆ ಭಾಗವತದಲ್ಲಿ ಸಿಗುತ್ತೆ. ಪ್ರಥಮ ಸ್ಕಂದ. ಯಾರು ಈ ರೀತಿಯಲ್ಲಿ ರಿಟೈರ್ಮೆಂಟ್ ತಗೊಂಡು? ಯುಧಿಷ್ಠಿರ ಮಹಾರಾಜ್. ಅಧ್ಯಾಯನೇ ಇದೆ, ಪಾಂಡವಾಸ್ ರಿಟೈರ್ ಟೈಮ್ಲಿ. ಪಾಂಡವರು ಸೂಕ್ತ ಸಮಯಕ್ಕೆ ಅವರು ನಿವೃತ್ತರಾದರು. ಯುಧಿಷ್ಠಿರ ಮಹಾರಾಜರು ತಮ್ಮ ಸಹೋದರರಾದ ಭೀಮಸೇನ, ಅರ್ಜುನ, ನಕುಲ, ಸಹದೇವ ಅವರೊಟ್ಟಿಗೆ ತಮ್ಮ ಹೆಂಡತಿಯರಾದ ರಾಣಿಯರಾದ ದ್ರೌಪದಿ ಮತ್ತೆ ಸುಭದ್ರೆ, ಸೊ ಅವರು ಕೂಡ ಹೇಳ್ತಾರೆ. ಅವರು ಕೇಳಿದ್ದೆ, ಅವರು ಕೃಷ್ಣ ಇನ್ನ ಹೋಗಿ ಆಯ್ತ ತನ್ನ ಧಾಮಕ್ಕೆ, ಇನ್ನು ನಮ್ಮದೇನು ಕೆಲಸ ಇಲ್ಲಿ ಇನ್ನ. ಯಾಕಂದ್ರೆ ಅವರು ಕೃಷ್ಣ ನಿತ್ಯ ಸಂಗಾತಿಗಳು, ನಿತ್ಯ ಪಾರ್ಷದರು. ಅವ್ರು ಬಂದದ್ದು ಕೃಷ್ಣನ ಸೇವೆಗೆ. ಇಲ್ಲಿ ಕೃಷ್ಣ ಎಲ್ಲಿದ್ರು ಕೃಷ್ಣ ಸೇವೆ ಮಾಡ್ತಾರ ಅವರು. ಈ ಕೃಷ್ಣನು ಇಲ್ಲಿಂದ ಹೊರಟ ಮೇಲೆ ನಾವಿಲ್ಲಿದ್ದೀವಿ. ಯುಧಿಷ್ಠಿರ ಮಹಾರಾಜ ಚಕ್ರವರ್ತಿ, ನನ್ನ ಜವಾಬ್ದಾರಿ ಯಾಕೆ? ಕೃಷ್ಣನ ಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿ. ಈಗ ಕೃಷ್ಣನಿಲ್ಲ, ನನಗೇನಿದೆ? ನನ್ನ ಅಸ್ತಿತ್ವಕ್ಕೆ ಇನ್ನ ಅದರ ಅಗತ್ಯ ಇಲ್ಲ. ಅದು ನೆಕ್ಸ್ಟ್ ರಾಜ ಕೂಡ ರೆಡಿ ಇದ್ದಾರೆ, ಪರೀಕ್ಷಿತ್ ಮಹಾರಾಜ. ನಾನಿನ್ನೇನ್ ಮಾಡ್ಲಿ? ತಕ್ಷಣವೇ ಹೇಳ್ತಾರೆ, ಅವ್ರು ಯಾರನ್ನು ಕೂಡ ಲೆಕ್ಕಿಸ್ಲಿಲ್ಲ, ತಮ್ಮಂದಿರ್ನು ಕೂಡ ನೋಡ್ಲಿಲ್ಲ. ಅವ್ರು ಹುಚ್ಚನ ಆಗ ರೀತಿಯಲ್ಲಿ ಅವರು ವ್ಯವಹಾರ ಶುರು ಮಾಡಿದ್ರು. ಹೇಳ್ತಾರೆ ಯುಧಿಷ್ಠಿರ ಮಹಾರಾಜ. ನೋಡಿದ್ರೆ ಎಲ್ಲರೂ ಏನೋ ಹುಚ್ಚ, ಯಾರು ಈ ಹುಚ್ಚ ಇದು? ಆಕ್ಚುಲಿ ಈ ರೀತಿ ನಾವು ಕೆಲವು ಭಕ್ತರು ನಮ್ಮ ಜೊತೆಗಿದ್ದಾರೆ ಇರುವಾಗ ಸ್ವಲ್ಪ ಜನ ಇದ್ದಾರೆ. ಸೊ ನಾವು ಹಾಗೆ ಅನ್ಕೊಳ್ತೇವೆ, ಅವರ ಚಟುವಟಿಕೆ ತಿಳಿದೆ, ಏನು ಹುಚ್ಚರಾಗಿದ್ದಾರೆ ಇವರು ಅಂತ. ನಮ್ಗೆ ಅವರ ಚಟುವಟಿಕೆ ಗೊತ್ತಾಗೋದಿಲ್ಲ. ಎನಿವೆ, ಸೊ ಹೀಗೆ ಯುಧಿಷ್ಠಿರ ಮಹಾರಾಜ ಹುಚ್ಚರಾಗಿ ವರ್ತನೆ ವ್ಯವಹಾರ ನೋಡಿದ್ರೆ ಏನು ಹುಚ್ಚರು ಇಲ್ಲ. ಅವರು ಸಂಪೂರ್ಣ ನಿರಾಸಕ್ತಿಯಿಂದ ಅವರು ಬಿಟ್ಬಿಟ್ರು. ಅವ್ರು ಹೋಗುವಾಗ ಯಾರು ಕರೆಯಲೂ ಇಲ್ಲ, ಅವರು ಸಹೋದರನು ಕರೆಯಲ್ಲ. ಆದ್ರೆ ಸಹೋದರರು ಕೂಡ ಆಲೋಚನೆ ಮಾಡೋದು ಹೇಗೆ? ಒಬ್ಬೊಬ್ಬರು ನಾವು ಹೇಳ್ತೇವೆ, ನಾವು ಮೊದಲ ಕೇಳಿದ್ದು, ನಾವು ವಿಮಾನದಲ್ಲಿ ಹೋಗುವಾಗ ಅಂದ್ರೆ ಪಕ್ಷಿಯಾಗಿ ಇರುವಾಗ ಮೇಲೆ ಸ್ವತಂತ್ರವಾಗಿ ನಾವು ರೆಕ್ಕೆಗಳನ್ನ ಬಡಿಬೇಕು. ಸೊ ಅದೇ ರೀತಿಯಲ್ಲಿ ಯುಧಿಷ್ಠಿರ ಮಹಾರಾಜರು ಸ್ವತಂತ್ರವಾಗಿ ಹೋದರು. ನಂತರ ಅವರ ಹಿಂದೆ ಅರ್ಜುನ, ಭೀಮಸೇನ ಅವರು ಕೂಡ ಸ್ವತಂತ್ರವಾಗಿ ಅವರು ಹೋದ್ರು. ಅವ್ರೇನು ಕರೀಲಿಲ್ಲ. ಸುಭದ್ರ ನೀನು ಇಲ್ಲೇ ಇರು, ಇಲ್ಲಾಂದ್ರೆ ದ್ರೌಪದಿ ನೀನು ಇಲ್ಲೇ ಇರು, ನೀನು ಇಲ್ಲ, ನೀನು ನಮ್ಮ ಜೊತೆಗೆ ಬಾ, ನಾವು ನೋಡ್ಕೊಳ್ತೇವೆ. ಏನು ಇಲ್ಲ, ಅವರು ಸ್ವತಂತ್ರವಾಗಿ ಹೋದ್ರು. ನಂತರ ನಕುಲ ಸಹದೇವರು ಹೋದ್ರು. ಸ್ವಲ್ಪ ಪಾಂಡವರೆಲ್ಲ ಹೋಗ್ಬಿಟ್ರು. ಹಾಗಾಗಿ ದ್ರೌಪದಿ, ಅಯ್ಯೋ ನಮ್ಮ ಗಂಡಂದಿರು ನಮ್ಮನ್ನ ಬಿಟ್ಬಿಟ್ರಲ್ಲ ನಮ್ಗೆ.
ತೊಂದರೆ ಇಲ್ಲ. ಸೊ ಅವರು ಅವರ ಕರ್ತವ್ಯ ಮಾಡ್ತಾ ಇದ್ದಾರೆ, ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ. ಸೊ ದ್ರೌಪದಿ ಕೂಡ, ಸುಭದ್ರೆ ಕೂಡ, ಪ್ರತಿಯೊಬ್ಬರು ಕೂಡ ಅವರು ಭಗವಂತನ ಕೃಷ್ಣನನ್ನು ಆಶ್ರಯಿಸಿದ್ದು. ಅವರು ಪ್ರತಿಯೊಬ್ಬರು ಅವರ ರೆಕ್ಕೆಯನ್ನು ಬೆಳೆಯೋ ರೀತಿಯಲ್ಲಿ ನಮಗೆ ತೋರಿಸಿದ್ದಾರೆ. ಪಾಂಡವರು ಹಿಂದೆ ಇದು ಭಾಗವತ ಪ್ರಥಮ ಸ್ಕಂದ. ಇನ್ಯಾರಿದೆ ಪ್ರಥಮ ಸ್ಕಂದದಲ್ಲಿ? ಕರ್ದಮ ಮುನಿ. ಪ್ರಥಮ ಸ್ಕಂದ ನಾನು ಹೇಳ್ತಾ ಇದ್ದೀನಿ, ಮೊದಲಿಂದ ಬನ್ನಿ. ನಾನು ಭಾಗವತದ ನಿದರ್ಶನಗಳು ನೀವು ಸ್ಟಾರ್ಟ್ ಮಾಡಿ. ಪ್ರಥಮ ಸ್ಕಂದದಲ್ಲಿ ಯಾರು ಇದ್ದಾರೆ ತಿಳಿಸಿದ್ದಾರೆ? ನಿವೃತ್ತರ. ನಮ್ಮ ಭಾಗವತದ ಹೀರೋ ಯಾರು? ಭಾಗವತದ ಹೀರೋ ಪರೀಕ್ಷಿತ್ ಮಹಾರಾಜ್. ಪರೀಕ್ಷಿತ್ ಮಹಾರಾಜ್, ಥ್ಯಾಂಕ್ ಯು. ಮತ್ತೆ ಮೇನ್ ಹೀರೋ ಯಾರು? ಅವರ ಅನುಗ್ರಹದಿಂದ ನಮಗೆ ಭಾಗವತ ಕೇಳ್ತಾ ಇದ್ದೇನೆ. ಅವರು ಆಕ್ಚುಲಿ ಅವರು ಇನ್ನ ಇರ್ಬೋದಾಗಿತ್ತು. ಅವ್ರು ಹೇಳ್ತಾರೆ ಅವ್ರ ಶಾಪ ಬಂತು. ಶಾಪ ಬಂದಾಗ ಅವರು ಎಷ್ಟು ಅವರು ಭಗವಂತನ ಅವ್ರಿಗೆ ರಕ್ಷಣೆ ಕೊಟ್ಟ ಅವ್ರ ಗರ್ಭದಲ್ಲೇ, ತಾಯಿಯ ಗರ್ಭದಲ್ಲೇ ಕೃಷ್ಣನ ರಕ್ಷಣೆ ಕೊಟ್ಟದ್ದು ಅವ್ರಿಗೆ. ಅವ್ರು ಇಚ್ಛೆ ಪಟ್ಟಿದ್ರೆ ಅವರು ಆ ಶಾಪವನ್ನು ನ್ಯೂಟ್ರಲೈಸ್ ಮಾಡ್ಬೋದಾಯ್ತು, ಮತ್ತೆ ಇನ್ನೊಂದು ಶಾಪ ಕೊಡ್ಬೋದಾಗಿತ್ತು ಆ ಶಾಮಿಕ ಋಷಿಗೋ ಇಲ್ಲ ಶಾಮಿಕ ಋಷಿ ಮಗನಾದ ಇವರಿಗೋ. ಅವರದೆಲ್ಲ ಮಾಡಲಿಲ್ಲ ಅವರು. ಆಯ್ತು, ಇದು ಏನೋ ಇಲ್ಲಿ ಕೃಷ್ಣನ ಇಚ್ಛೆ ಇದೆ ಇಲ್ಲಿ. ಸೊ ನಾನು ಅಂಟಿಕೊಂಡಿದ್ದೇನೆ ನನ್ನ ಸ್ಥಾನಕ್ಕೆ, ಮತ್ತೆ ನಾನು ಗೌರವ ಕೊಡ್ಬೇಕು. ಬ್ರಾಹ್ಮಣರು ಅವ್ರಿಗೆ ನಾನು ಗುರುತಿಸದೆ ನಾನು ಕ್ಷತ್ರಿಯನೂ ಅಲ್ಲ, ನಾನು ಕ್ಷತ್ರ ಬಂಧು. ನಾನು ಸುಮ್ಮನೆ ಹೆಸರಿಗಷ್ಟೇ ನಾನು ಪಾಂಡವರ ಅವರ ವಂಶದಲ್ಲಿ ಹುಟ್ಟಿದವನು, ನಾನು ಸೂಕ್ತನಲ್ಲ ನಾನು. ಸೊ ಕೃಷ್ಣನ್ ಮಾಡಿದ್ದು ಇದು ಒಳ್ಳೆಯದೇ ನನಗೆ. ಈ ರೀತಿ ನನಗೆ ಈಗ ಸಾವಿನ ಒಂದು ಇದು ಬಂದಿದೆ, ಒಳ್ಳೆಯದೇ. ನಾನು ಮಾಡಿದ ತಪ್ಪು, ನಾನು ಮಾಡಿದ ಚಿಕ್ಕ ತಪ್ಪು. ಅವರೇ ತಪ್ಪು ಮಾಡಿಲ್ಲ ಅವರು, ಅದು ಭಗವಂತನ ಇಚ್ಛೆಯಿಂದ ತಪ್ಪಾಗಿತ್ತು. ಅವ್ರು ಮುಕ್ತಾತ್ಮರು, ಅವ್ರು ಶುದ್ಧಾತ್ಮರು. ಆದರೂ ಕೂಡ ಅವರು ಸ್ವೀಕರಿಸ್ಬಿಟ್ರು. ಆಯ್ತು, ತಪ್ಪಾಗೋಯ್ತು ನನ್ನಿಂದಲೇ ಅವ್ರಿಗೆ ಒಂದು ಆ ರೀತಿಯ ಒಂದು ಸಪ್ತಾಹವನ್ನು ನಾನು ಅವ್ರಿಗೆ ಹಾಕಿದ್ದು, ಅದು ತಪ್ಪು. ಅದು ಆ ರೀತಿಯ ಗೌರವ ಕೊಡ್ಬೇಕಾಗಿದ್ದು ನಾನು ಕೊಡ್ಲಿಲ್ಲ ನಾನು. ಸೊ ಆ ತಪ್ಪಿಗೋಸ್ಕರ ನಂಗೆ ಮರಣದಂಡನೆ ಆಗ್ಲಿ, ತೊಂದರೆ ಇಲ್ಲ. ಆಕ್ಚುಲಿ ಅವ್ರು ಪ್ರಾರ್ಥನೆ ಮಾಡೇ ಹೋಗಿರ್ತಾರೆ ದಾರಿಯಲ್ಲಿ. ಈಗ ಕೇಳಿದ್ದೆ ಅವರು, ಇದು ಕೃಷ್ಣ ಕೃಪೆ ಇದು. ಸೊ ಅಂತ ಅವ್ರು ಸ್ವೀಕರಿಸಿ ಮತ್ತೆ ಅವರು 7 ದಿವಸ ಭಾಗವತನ ಕೇಳಿದ್ರು ಪರೀಕ್ಷಿತ್ ಮಹಾರಾಜ್. ಋಷಭದೇವ ಭರತ ಮಹಾರಾಜನಿಗೆ. ಓಕೆ, ಪ್ರಥಮ ಸ್ಕಂದದ್ದಾಯ್ತು. ನಂತರ ನೀವು ಕಟುವಾಂಗ ಮಹಾರಾಜ ಕೂಡ ಹಾಗೆ. ಕಟುವಾಂಗ ಮಹಾರಾಜ 2ನೇ ಸ್ಕಂದ. ಓಕೆ. ಋಷಭದೇವ, ಧನ್ಯವಾದಗಳು. ಮತ್ತೆ ಋಷಭದೇವ ಮುಂದೆ ಬರುತ್ತೆ. ನೆಕ್ಸ್ಟ್ 5ನೇ ಸ್ಕಂದ ಬರುತ್ತೆ. ಭಗವಂತನೇ ಸ್ವತಃ ಋಷಭದೇವ ಅಂದ್ರೆ ಯಾರು ಅಲ್ಲ, ವಿಷ್ಣುವಿನ ಅವತಾರವೇ. ಸೊ ಅವರೇ ಅವರು. ಎಸ್ ಪ್ರಭುಜಿ, ಪ್ರಭುಜಿ ಕಪಿಲದೇವ ಭಗವಂತನೇ 3ನೇ ಸ್ಕಂದದಲ್ಲಿ. ಎಸ್, ನಾವಾಗಲೇ ಓದಿದ್ವಿ 3ನೇ ಸ್ಕಂದದಲ್ಲಿ. ಅವರು ಬ್ರಹ್ಮಚಾರಿ ಜೀವನ ಮೊದಲಿಗೆ, ಮತ್ತೆ ಅವ್ರ ತಂದೆ ಕರ್ದಮ ಮುನಿ ಕೂಡ ಹೇಳ್ಬೋದು ನೀವು. ಅವರು ಕೂಡ ಅವರು ರಾಜರಲ್ಲ, ಆದ್ರೂ ಕೂಡ ಅವರು ಕೂಡ ಬ್ರಾಹ್ಮಣ ಕೂಡ. ಅವರು ವನಪ್ರಸ್ಥ ಸನ್ಯಾಸಕ್ಕೆ ಹೋಗ್ತಾರೆ. ಸೊ ಕರ್ದಮ ಮುನಿ ಭಗವಂತನೇ ಮನೆಯಲ್ಲಿದ್ದಾನೆ, ಖುದ್ದಾಗಿದ್ದಾನೆ. ಕಪಿಲನು ಮಾಡ್ತಾರೆ ಕರ್ದಮ ಮುನಿ ಕಪಿಲನನ್ನೇ ಅವರು ಪ್ರದಕ್ಷಿಣೆ ಮಾಡಿ, ನನ್ನ ಮಗನೇ, ನೀನು ಭಗವಂತನು, ನನಗೆ ಆಜ್ಞೆ ಮಾಡು, ನಾನು ಹೋಗ್ತೇನೆ ನಾನು ಅಂತ ಅವರು ಆ ದೇವತೆಯನ್ನು ಕಪಿಲ ಮುನಿಯವರ ಆಶ್ರಯದಲ್ಲಿ ಬಿಟ್ಟು ಅವ್ರು ಹೋಗ್ತಾರೆ. ಕರ್ದಮ ಮುನಿ ತಂದೆ ಭಗವಂತನೇ ಮನೆಯಲ್ಲಿ ಮಗನಾಗಿದ್ದಾನೆ. ಅವರಾದ್ರೂ ಕೂಡ ವೈದಿಕ ಕ್ರಿಯೆ ಹೇಗಿತ್ತು ಅಂದ್ರೆ ಅವ್ರು ಪಾಲನೆ ಮಾಡ್ತಾರೆ. ಅವರು ಕೂಡ ವನಪ್ರಸ್ಥ ಸನ್ಯಾಸಕ್ಕೆ ಹೋಗ್ಬಿಟ್ರು. ನಂತರ ಕಪಿಲ ಮಹರ್ಷಿ ನೀವು ಹೇಳಿದಾಗೆ ತಾಯಿಗೆ ಅವರು ರಕ್ಷಣೆ ಕೊಡ್ತಾರೆ. ತಾಯಿ ಜೊತೆಗೆ ಸ್ವಲ್ಪ ಸಮಯ ಇರ್ತಾರೆ, ಅವ್ರಿಗೆ ಉಪದೇಶಿಸ್ತಾರೆ, ಅವ್ರಿಗೆ ಆ ದಿವ್ಯ ಸ್ಥಾನಕ್ಕೆ ಏರಿಸ್ತಾರೆ ಅವರು ಕಪಿಲ ಮುನಿ. ನಂತರ ಏನ್ ಮಾಡ್ತಾರೆ ಅವರು, ಬ್ರಹ್ಮಚಾರಿ ಕೂಡ ಮನೇಲಿ ಇರೋದಿಲ್ಲ. ಬ್ರಹ್ಮಚಾರಿ ಅಂದ್ರೆ ಅವರು ಕೂಡ ಬ್ರಹ್ಮಚಾರಿ ಗುರುಕುಲೇ ವಸಂದ ಅಂತ ಬ್ರಹ್ಮಚಾರಿ ಹೊರಗಿರ್ತಾರೆ. ಸೊ ಕಪಿಲ ಮುನಿ ಕೂಡ ತಪಸ್ಸೆ, ನೇರ ಸನ್ಯಾಸ, ನೈಷ್ಠಿಕ ಬ್ರಹ್ಮಚಾರಿ ಕಪಿಲ ಮುನಿ. ಅವ್ರ ಗೃಹಸ್ಥ ಜೀವನವನ್ನು ಸ್ವೀಕರಿಸಲಿಲ್ಲ ಅವ್ರು ಅಲ್ಲಿಂದಲೇ ತಾಯಿಯ ಅನುಮತಿಯನ್ನು ಪಡೆದು ಅವರು ಕೂಡ ಕಪಿಲ ದೇವ. ಸೊ ಆದ್ರೆ ತಾಯಿ ದೇವಹೂತಿ ಅವರೇನ್ ಮಾಡೋ ಅಗತ್ಯ ಇಲ್ಲ. ಅವರೇನೋ ನನ್ನ ಮಗ ಹೋದ್ರು, ನನ್ನ ಗಂಡ ಹೋದ್ರು ಅಂತ ಅಗತ್ಯ ಇಲ್ಲ. ಹೆಂಗಸರಿಗೆ ಅದು ಅಗತ್ಯ ಇಲ್ಲ. ಅವ್ರ ಮನೆಯಲ್ಲೇ ಅವರು ಮಾಡ್ಬೋದು. ಅದು ಆ ಕಾಲದಲ್ಲೂ ಯಾವ ಕಾಲದಲ್ಲೂ ಕೂಡ, ಈಗೂ ಕೂಡ ಹಾಗೂ ಕೂಡ ಅದು ಹೆಂಗಸರು ಅವ್ರು ಇರೋ ಕಡೆನೆ ಅವರು ಭಕ್ತಿ ಸೇವೆ ಮಾಡ್ಬೋದು, ಅವರು ಅಭ್ಯಾಸ ಮಾಡ್ಬೋದು. ಇಲ್ಲ ಇಲ್ಲಿ ಹೇಳಿದಾಗೆ ಕೃಷ್ಣ ಪ್ರಜ್ಞಾ ಚಳುವಳಿ, ಶಿಲ ಪ್ರಭುಪಾದರು ಕಲಿಯುಗದಲ್ಲಿ ನಮ್ಗೆ ಈ ತರ ಅವಕಾಶ ಕೊಟ್ಟಿದ್ದಾರೆ. ಶಿಲ ಪ್ರಭುಪಾದರು ಬ್ರಹ್ಮಚಾರಿಣಿ ಆಶ್ರಮ ಕೂಡ ಮಾಡಿದ್ರು ಪ್ರಭುಪಾದರ ಟೈಮಲ್ಲಿ. ಈಗಲೂ ಕೂಡ 1-2 ಕಡೆ ಇದೆ ಅಷ್ಟೇ, ಇಲ್ಲ ಅದು ಜಾಸ್ತಿ ಕಡೆ ಇಲ್ಲ. ಅದು ಇಲ್ಲಾಂದ್ರೆ ಇದೆ ಎಲ್ಲಾದ್ರೂ, ಅದು ಇಲ್ಲಾಂದ್ರೆ ಒಂದು ಸಂಘ ಹಾಗೆ ಬೆಳೀತಾ ಅವ್ರವರು ಒಂದೊಂದು ಗ್ರೂಪ್ ಬ್ರಹ್ಮಚಾರಿಣಿಗಳು ಇಲ್ಲ ಹಿರಿಯ ಮಾತಾಜಿಗಳು. ಸೊ ಅವ್ರವ್ರ ಇದರಲ್ಲಿ ಆಶ್ರಯದಲ್ಲಿ ಅವರು ಅಭ್ಯಾಸ ಮಾಡೋದು ಬಹಳ ಸುಲಭ. ಮಾಯಾಪುರಲ್ಲಿ, ಬೃಂದಾವನದಲ್ಲಿ, ಇಲ್ಲ ಬೇರೆ ಎಷ್ಟೋ ಕಡೆ ಇದೆ. ಗೋವರ್ಧನಿ ಕೋವಿಲ್ ಇದೆಲ್ಲ ಕೇಳ್ತೀವಿ ನಾವು. ಬಹಳ ಕಡೆ ಭಕ್ತರು ಆತರ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅವರು
ಹೆಂಗಸರು ಕೂಡ ಅವರು ಈ ಚಳುವಳಿಯನ್ನು ಆಶ್ರಯಿಸಿ ಅವರು ಭಕ್ತಿಯ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಮಗ್ನವಾಗಬಹುದು. ಇದು ಸೊ ದೇವಹೂತಿ, ಸೊ ಅವ್ರ ಫ್ಯಾಮಿಲಿ ಎಲ್ಲರೂ ಫ್ಯಾಮಿಲಿ. ಓಕೆ, ಮತ್ತೆ ಇನ್ಯಾರ ಬರುತ್ತೆ ನಿಮಗೆ ಭಾಗವತ? ಹರೇ ಕೃಷ್ಣ ಪ್ರಭು. ಹಾ ಮಾತಾಡಿ ಪ್ರಭು. ಇದು ರಾಜಶ್ರೀಗಳು ಅಂದ್ರೆ ಯಾರ್ಯಾರು ಬರ್ತಾರೆ ಪ್ರಭು? ಜನಕಮ್ಮ ರಾಜ ಒಬ್ರು, ಇನ್ನು ಯಾರ್ಯಾರು ಹೇಳಿದ್ರಲ್ಲ ಇಲ್ಲಿ ಪ್ರಭುಪಾದರು ಹೇಳಿದ್ರು ನೂರಾರು ಮತ್ತು ಸಾವಿರಾರು ಅಂತ ಹೇಳ್ತಾ ಇದ್ದಾರೆ. ಸರಿ ಸರಿ. ಅಲ್ಲ ನಮ್ಗೆ ಎರಡು ಅಲ್ಲ, ನೂರಾರು ಸಾವಿರಾರು ಹಿಂದೆ ರಾಜರ್ಷಿಗಳು. ಅಂದ್ರೆ ನಮ್ಗೆ ಸ್ವಲ್ಪ ಅಷ್ಟು ಗೊತ್ತಿಲ್ಲಲ್ಲ. ಬಹೋ ಜ್ಞಾನ ತಪಸ್ಸು ಪೂತ ಮದ್ಭಾವ ಆಗತ್ತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಅರ್ಜುನ 4ನೇ ಅಧ್ಯಾಯದಲ್ಲಿ, ಅರ್ಜುನ ಈ ರೀತಿ ನನ್ನನ್ನು ಅರ್ಥ ಮಾಡ್ಕೊಂಡು ನನ್ನ ಭಕ್ತಿಯನ್ನು ಮಾಡಿದವರು ಹಿಂದೆ ನೂರಾರು ಸಾವಿರಾರು ಜ್ಞಾನ ತಪಸ್ಸೆ. ಇದು 1-2 ನಮಗೆ ಏನ್ ಮಾಡೋದು, ನಮ್ಗೆ ಶಿಕ್ಷಣ ಕಾಲೇಜಿನಲ್ಲಿ ಇದೆಲ್ಲ ಹೇಳೋದಿಲ್ಲ, ಸ್ಕೂಲಲ್ಲಿ ಇದೆಲ್ಲ ಕಲ್ತಿಲ್ಲ ನಾವು. ಇವಾಗ್ಲೂ ಸದ್ಯದಲ್ಲಿ ಮಧ್ವಾಚಾರ್ಯರಿದ್ರು, ರಾಮಾನುಜಾಚಾರ್ಯರಿದ್ರು, ವಾದಿರಾಜಾಚಾರ್ಯರಿದ್ರು, ರಾಘವೇಂದ್ರ ಸ್ವಾಮಿ ಇದ್ರು. ಇಷ್ಟು ಇಲ್ಲ ನಮ್ಮ ಕರ್ನಾಟಕದಲ್ಲೇ ಎಷ್ಟು ಜನ, ಪುರಂದರದಾಸರಿದ್ರು, ಕನಕದಾಸರಿದ್ರು, ಎಷ್ಟು ಜನ ಇದ್ದಾರೆ. ಈಗಲೇ ನಾವು ನೆನ್ಪು ಮಾಡ್ಕೊಂಡ್ರೆ ಈ ರೀತಿಯ ಮಹಾತ್ಮರು ಎಷ್ಟೆಷ್ಟು ಇದ್ದರು. ಇದು ನಮಗೆ ಇವ್ರ ಬಗ್ಗೆ ಹೇಳೋದಿಲ್ಲ. ನಮಗೆ ಅಲ್ಲಿ ಅವ್ರು ಏನ್ ಮಾಡಿದ್ರು, ಅವ್ರ ಹಿಟ್ಲರ್ ಏನ್ ಮಾಡಿದ್ರು, ಅಲ್ಲಿ ನೆಪೋಲಿಯನ್ ಏನ್ ಮಾಡಿದ್ರು, ಅಲ್ಲಿ ಲೆನಿನ್ ಏನ್ ಮಾಡಿದ್ರು, ಅಲ್ಲಿ ಇಂಗ್ಲಿಷ್ ಇವರು ಬಂದು ಬ್ರಿಟಿಷ್ ಎಲ್ಲ ವಿಶ್ವವನ್ನು ಹೇಗೆ ಆಕ್ರಮಿಸಿದ್ರು, ಅವರನ್ನು ಕೊಂದರು, ಅವರನ್ನು ಅನ್ಯಾಯಕ್ಕೆ ಮಾಡಿದ್ರು. ಇದನ್ನು ನಮ್ಗೆ ಇದು ತಿಳಿಸ್ಕೊಡ್ತಾರೆ. ಇದನ್ನ ನಮ್ಗೆ ಇದನ್ನ ನೀವು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟು ಅದನ್ನ ಬರೆದ್ಬಿಟ್ಟು ನೀವು ನೀವು ಫಸ್ಟ್ ರ್ಯಾಂಕ್, ನಿಮಗೆ ಗೋಲ್ಡ್ ಮೆಡಲಿಸ್ಟ್. ಇದನ್ನು ಕಲಿತೇವೆ ನಾವು. ಏನ್ ಮಾಡೋದು ನಾವು? ಮಾತಾಡಿ. ಸೊ ಈಗ ನೀವು ಹೇಳಿದಾಗ ರಾಜರ್ಷಿಗಳು, ಇವಾಗ ಇವರೆಲ್ಲ ಹೇಳ್ತಾರೆ ರಾಜರ್ಷಿಗಳೇ. ಭಗವಂತನೇ ರಾಜರ್ಷಿ. ಶ್ರೀರಾಮಚಂದ್ರನಾಗಿ ಭಗವಂತನ ಬಂದದ್ದು ರಾಮಚಂದ್ರ ರಾಜರ್ಷಿ. ಇವರೆಲ್ಲ ರಾಜರ್ಷಿಗಳಿದ್ದಾರೆ. ಅವರೆಲ್ಲ ಅಲ್ಲಿ ಪೀಳಿಗೆನೆ ರಾಜರ್ಷಿ. ಅವರ ಮಕ್ಕಳು ಲವಕುಶ ರಾಜರ್ಷಿಗಳು. ಅವರ ತಂದೆ ದಶರಥ ರಾಜರ್ಷಿ. ದಶರಥನ ತಂದೆ ಯಾರು? ದಶರಥ ತಂದೆ ರಾಮಾಯಣ ನನಗಷ್ಟು ಗೊತ್ತಿಲ್ಲ ನನಗೆ. ನೋಡಿ, ಯಾರು ಚೆನ್ನಾಗಿ ಗೊತ್ತು ರಾಮಾಯಣ? ಯಾರು ದಶರಥ ಮಹಾರಾಜರ ತಂದೆ? ರಘುವಂಶ ಮೊದಲು. ಎಸ್, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ ಆದ್ಮೇಲೆ ಇಕ್ಷ್ವಾಕು ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋ ವಿದು. ಸೊ ಕೃಷ್ಣ ನೀವು ಹೇಳೋ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಮನು ನಂತರ ಇಕ್ಷ್ವಾಕು, ಆ ಇಕ್ಷ್ವಾಕು ವಂಶದಲ್ಲೇ ಬಂದದ್ದು. ಭಗೀರಥ ಕೂಡ ಇದೇ ವಂಶ ಅಲ್ಲ? ಭಗೀರಥ ನೋಡಿ, ಒಂದೇ ವಂಶ. ಅವೆಲ್ಲ ರಾಜರ್ಷಿಗಳೇ ಎಲ್ಲರೂ ಪ್ರತಿಯೊಬ್ಬರು, ತಂದೆ, ಮಗ, ಮರಿಮೊಮ್ಮಗ, ಎಲ್ಲರೂ ಕೂಡ ಒಬ್ಬೊಬ್ಬರು ಕೂಡ ಫುಲ್ ಒಬ್ಬರಾದ್ಮೇಲೆ ಒಬ್ಬರಿಗಿಂತ ಹೆಚ್ಚು ಇನ್ನೊಬ್ಬರು. ಅಂಬರೀಷ್ ಮಹಾರಾಜ ನೋಡಿ, ಅಂಬರೀಷ್ ಮಹಾರಾಜ ಅಂತ ರಾಜರ್ಷಿ. ಇವರೆಲ್ಲರೂ ಅದೇ ರೀತಿ ಇವರು ಕಾರ್ಯಗಳು. ಅವ್ರದ್ದು ಡೀಟೇಲ್ ಕೊಡದೇ ಇರ್ಬೋದು. ಇಲ್ಲಿ ಭಾಗವತದಲ್ಲಿ ಮಹಾರಾಜ ಅಂಬರೀಷರ ಒಂದು ಗುಣಗಾನ ಮಾಡುವಾಗ ಕೇವಲ ನಮ್ಗೆ ದುರ್ವಾಸ ಮುನಿ ಒಟ್ಟಿಗೆ ಅವರ ಚಟುವಟಿಕೆಗಳು ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಾಂದ್ರೆ ಅಂಬರೀಷ್ ಮಹಾರಾಜ ಚರಿತ್ರೆನೇ ಇರುತ್ತೆ. ಅವ್ರದ್ದು ಈ ರೀತಿಯಲ್ಲೇ ಅವ್ರು ಏನೇನ್ ಮಾಡಿದ್ರು ಅಂತ ನಮ್ಗೆ ಈ ಭಾಗವತದಲ್ಲಿ ಇಲ್ಲ. ಭಾಗವತದಲ್ಲಿ ಅವರು ಒಂದು ಇನ್ಸ್ಟೆನ್ಸ್, ಒಂದು ಇದು ಕೊಟ್ಟಿದ್ದಾರೆ. ಮಹಾರಾಜ ಅಂಬರೀಷರು ದುರ್ವಾಸ ಮುನಿ ಒಟ್ಟಿಗೆ ಅವರು ಏನು ಕೋಪ ಮಾಡ್ಕೊಳ್ದೆ, ಅವರು ಆಗಲೂ ಕೂಡ ಅವರು ತಮ್ಮ ಸೀಮಿತವಾಗಿ ಇಟ್ಕೊಂಡು ಅವರು ಭಗವಂತನ ಪ್ರಾರ್ಥನೆ ಮಾಡ್ತಾ ಮತ್ತೆ ಅವರನ್ನು ಕೂಡ ಕ್ಷಮಿಸಿದ್ದು ಅವರು. ಗುರುಜಿ ದಶರಥನ ತಂದೆ ಹೆಸರು ಅಜ. ದಶರಥ ತಂದೆ ಅಜ. ನೋಡಿ ಅಜ. ಆಮೇಲೆ ಮತ್ತೆ ನಾಭಾಗ. ಓಕೆ ಓಕೆ. ಮತ್ತೆ ಯಯಾತಿ. ಅದರ ನಂತರ ಅವನ ಅಪ್ಪ ಯಯಾತಿ. ಯಯಾತಿ ಕೂಡ ರಾಜರ್ಷಿ ಅವರಲ್ಲ, ಆದ್ರೆ ಅದೇ ವಂಶನ. ಯಯಾತಿ ಅವ್ರ ವಂಶದಲ್ಲಿ ಇವ್ರು ಬರೋದು. ನೀವು ಹೇಳೋದು ನಮ್ಮ ಪಾಂಡವರು ಬರ್ತಾರೆ. ಭರತ ವಂಶ ಇವಾಗ ಏನ್ ಹೇಳ್ತೇವೆ ನಾವು, ಇದು ಯಯಾತಿ. ಇದ್ರಲ್ಲೇ ಅವ್ರ ಮಕ್ಕಳು ಯದು ವಂಶ, ಕೃಷ್ಣನ ವಂಶ ಯದು ವಂಶ, ಅದು ಯಯಾತಿ ಮಗ ರಾಜರ್ಷಿ. ಪೂರ್ವ ಕೂಡ ಇನ್ನೊಂದು ಮಗ, ಅವರು ರಾಜರ್ಷಿಯೇ. ಆ ಪೂರ್ವಿನ ವಂಶದಲ್ಲಿ ಇವ್ರು ಬರೋದು. ಯಾರು ಬರೋದು ನಮ್ಗೆ? ಭರತ ಎಲ್ಲ ಬರ್ತಾರೆ. ಮತ್ತೆ ಆ ಭರತ ವಂಶವಾಗಿ ಪಾಂಡವರು ಬರೋದು. ಇಲ್ಲಿ ನಮ್ಗೆ ಇದು ಚಂದ್ರವಂಶ. ಇವರೆಲ್ಲ ಚಂದ್ರವಂಶದವರು. ಹಾಗೆ ಸೂರ್ಯವಂಶ. 2 ವಂಶ ಕ್ಷತ್ರಿಯರು, 2 ವಂಶ ಕ್ಷತ್ರಿಯ, ಸೂರ್ಯವಂಶ ಕ್ಷತ್ರಿಯರು, ಚಂದ್ರವಂಶ ಕ್ಷತ್ರಿಯರು. ಈ ಶ್ರೀರಾಮಚಂದ್ರನ್ ಬಂದಿದ್ದು ಸೂರ್ಯವಂಶ. ಇದರಲ್ಲಿ ಸೂರ್ಯವಂಶದಲ್ಲಿ ಇಕ್ಷ್ವಾಕು ಅವರ ಇದರಲ್ಲಿ ಅವರು ವೈವಸ್ವತಮನು ಹಾಗೆ ಇದರಲ್ಲಿ. ಈ ಕೃಷ್ಣನು ಬಂದದ್ದು ಯದುವಂಶ, ಚಂದ್ರವಂಶದಲ್ಲಿ ರಾಜ ಮಹಾರಾಜ. ಅವರೆಲ್ಲ ಮನೆಯಲ್ಲಿ ಮಕ್ಕಳಿಗೆ ಬಿಟ್ಕೊಟ್ಟು ವಾನಪ್ರಸ್ಥಕ್ಕೆ ಹೋಗ್ತಾರೆ ಪ್ರಭುಜಿ. ಈಗ ಎಲ್ಲ ಮಕ್ಕಳಿಗೆ ಬಿಟ್ಕೊಟ್ರೆ ವೃದ್ಧಾಶ್ರಮಕ್ಕೆ ಹೋಗ್ಬೇಕಾಗ್ತದೆ. ಅವ್ರನ್ನೇ ಕಳಿಸ್ಬಿಡ್ತಾರೆ. ಹೇಳಿದಲ್ಲಿ ಕೃಷ್ಣಪದ ಚಳವಳಿಯನ್ನು ಆಶ್ರಯ ಪಡೆಯಿರಿ. ಪ್ರಭುಪಾದ ಹೇಳಿದ್ದು ವೃದ್ಧಾಶ್ರಮ. ಓಕೆ, ವೃದ್ಧಾಶ್ರಮ ಇರ್ಬೋದು ನೀವು. ಅಲ್ಲಿ ಭಕ್ತರ ಸಂಘ ಇದ್ದು ಅದಿದ್ರೆ ಪರವಾಗಿಲ್ಲ, ಓಕೆ ಇರಿ, ತೊಂದರೆ ಇಲ್ಲ. ಮಾಡ್ತಾ ಇದ್ದೀರಾ? ಇಲ್ಲ ಅಂದ್ರೆ
ಕೃಷ್ಣ ಪ್ರಜ್ಞೆಗೆ ಇಸ್ಕಾನ್ಗೆ ಹೋಗೋದೇ ಕೆಲವು ಸರಿ ಅಲ್ಲ ಕೇಳಿದಾಗ ಪ್ರಭು? ಸ್ವಲ್ಪ ಜನ ಭಕ್ತರು ಕೆಲವು ಕಡೆ ಕೇಳ್ತಾ ಇದ್ದೇನೆ, ಅವ್ರು ಬೆಳೆಸ್ತಾ ಇದ್ದಾರೆ ಆತರ ಇದೆ ಅಂತ ಕೇಳ್ತೇನೆ ನಾನು. ಕೇಳ್ತೇನೆ ಯಾರು ಅವರು ಮೇಲುಕೋಟೆಯಿಂದ ಯಾರು ಬಂದವರು, ಅವ್ರು ಹೇಳ್ತಾರೆ ಆತರ ಏನೋ ಮಾಡ್ತಾ ಇದ್ದೀವಿ ಅಂತ ಏನೋ ಹೇಳಿದ್ರು ಅವರು. ಅಲ್ಲಿ ಆನಂದಪುರ ಗೊತ್ತಿಲ್ಲ ಯಾರು ಎಷ್ಟು ಮಟ್ಟಿಗೆ ಯಾರೆಲ್ಲ ಆಗಿದೆ ಅಂತ. ಇಲ್ಲ ಮಾಯಾಪುರದಲ್ಲ ಇದ್ದಾರೆ, ಎಷ್ಟು ಜನ ಹಿರಿಯರಿದ್ದಾರೆ, ಬೃಂದಾವನದಲ್ಲಿ ಇದೆ, ಅದೆಲ್ಲ ಬಿಡಿ. ನಮ್ಮ ಹಾಗೆ ನೋಡಿದ್ರೆ ಒಂದೊಂದು ಅಷ್ಟು ದೂರ ಆಗೋದಿಲ್ಲ ನಮಗೆ. ಇಲ್ಲಿ ನಾವು ಇಲ್ಲಿ ನಮ್ಮ ಇರೋ ಹತ್ರದಲ್ಲಿ ನಾವು ಮಾಡ್ಬೋದು, ಆತರ ಕೇಂದ್ರಗಳು ಬೆಳೆಸ್ಬೋದು ನಾವು. ಯಾಕೆ ಬೆಳ್ಸಕ್ಕಾಗಲ್ಲ ನಾವು? ಆಕ್ಚುಲಿ ಶ್ರೀಲ ಪ್ರಭುಪಾದ್ ಮಾಡಿದ್ದು ಇದು ಇದು ಪ್ರಭುಪಾದ್ ಬಿಲ್ಟ್ ಎ ಹೌಸ್ ಇನ್ ವಿಚ್ ದ ಹೋಲ್ ವರ್ಲ್ಡ್ ಕ್ಯಾನ್ ಲಿವ್. ಏನಂತ ಬರೀತೀವಿ ನಾವು? ಪ್ರಭುಪಾದರು ಅವರೊಂದು ಮನೆ ಕಟ್ಟಿದ್ದಾರೆ, ಆ ಮನೆಯಲ್ಲಿ ಎಲ್ಲ ವಿಶ್ವದ ಜನರು ಕೂಡ ನಿವಾಸ ಮಾಡ್ತಾರೆ. ಆಕ್ಚುಲಿ ಅದು ಶ್ರೀಲ ಪ್ರಭುಪಾದ ಇಚ್ಛೆ. ಸೊ ಬನ್ನಿ, ಯಾರು ಬನ್ನಿ, ಭಗವಂತನ ಇಲ್ಲಿ ಎಷ್ಟು ಮಟ್ಟಿಗೆ ನಮ್ಗೆ ಸ್ವಲ್ಪ ಸ್ವಲ್ಪ ಪ್ರಸಾದ ಆಗುತ್ತೆ ಅದನ್ನ ಕೊಡ್ಬೋದು ನಾವು. ಮತ್ತೆ ಆ ರೀತಿ ಭಗವಂತನ ಸೇವೆ ಮಾಡಿ ಸೊ ಆನಂದವಾಗಿರ್ಬೋದು, ಪ್ರತಿಯೊಬ್ಬರು ಇರ್ಬೋದು. ಬಟ್ ಹೆಂಗಸರು ಬಂದ್ರೆ ಉಳ್ಕೊಳ್ಳಿಕ್ಕೆ ಇದೆಯಾ ಪ್ರಭುಜಿ? ಈಗ ಸದ್ಯಕ್ಕೆ ಸ್ವಲ್ಪ ದಿವಸಕ್ಕೆ ಯಾರು ಬಂದ್ರು ಕೂಡ ಉಳಿಬಹುದು. ಶಾಶ್ವತವಾಗಿ ನಾವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಒಂದು ಜವಾಬ್ದಾರಿ ತಗೊಳ್ಳೋ ಸಿಚುವೇಶನ್ ಇಲ್ಲ ಸದ್ಯಕ್ಕೆ. ಆಗುತ್ತೆ, ಕೃಷ್ಣನದು ಆ ಶಕ್ತಿಯನ್ನು ಕೃಷ್ಣನ ಕೊಟ್ರೆ ಅದು ಮಾಡಬಹುದೇನೋ ಮುಂದೆ. ಅದು ಅದ್ರ ಮುಂದೆ ಫೋರ್ಸ್ಟೇಟೆಡ್ ಬೇಡ. ಇವತ್ತಿಗೆ ಸದ್ಯಕ್ಕೆ ಯಾರು ಕೂಡ ಬನ್ನಿ ನಮ್ಮ ಮಂದಿರದಲ್ಲಿ ಸೇವೆ ಮಾಡುವ. ಇಷ್ಟು ಮಾಡ್ತಾ ಇದಾರೆ ಆಗ್ಲೇ ಎಲ್ಲ, ಎಷ್ಟು ಜನ ಮಾತಾಡಿಗಳು ಬಂದು ಎಲ್ಲ ಹೌದು, ವಸುಧಾ ಮಾತಾಜಿ ಇದ್ದಾರಲ್ಲ ಪ್ರಭುಜಿ, ಇದ್ದಾರೆ. ಸೊ ಬರ್ತಾ ಇದ್ದಾರೆ. ಒಂದು ಪ್ರಭುಜಿ ವೃದ್ಧಾಶ್ರಮ ಮಾಡ್ತೀರಾ? ಇಲ್ಲ ನನಗೆ ಈ ಸದ್ಯಕ್ಕೆ ನನ್ನ ಕೈಯಲ್ಲಿ ಏನೂ ಇಲ್ಲ, ಏನು ಮಾಡಕ್ಕಾಗಲ್ಲ. ಈಗ ಆಗಿದ್ದೇ ಒಂದು ಚಮತ್ಕಾರ ಅಂತ ಹೇಳ್ಬೋದು. ನಾನು 20 ವರ್ಷದಲ್ಲಿ ಎಷ್ಟೋ ಸಮಯ ಹಿಂದೆ ಆಗ್ಲಿಲ್ಲ. ಮತ್ತೆ ಈಗ ಏನೋ ನಮ್ಮ ನಾಮನೇಶ್ವರ ಪ್ರಭು ಅವರ ಭಕ್ತಿ, ಅವರ ತಪಸ್ಸೆ, ಭಗವಂತನ ಮತ್ತು ಗುರು ಮಹಾರಾಜ್ ಎಲ್ಲ ವೈಷ್ಣವರ ಕರುಣೆ, ಪ್ರಭುಪಾದರ ಒಂದು ಆಶೀರ್ವದಿಸಿದೆ. ಈಗ ಅಂದ್ರೆ ಪ್ರಭು ತಾತ್ಕಾಲಿಕವಾಗಿ ಇರ್ಬೋದು ಅಂತ ಹೇಳ್ತಾ ಇದ್ದೀರಾ? ನಿಮ್ಮೆಲ್ಲರ ಸಹಕಾರ. ಪ್ರಭುಜಿ ಗುರುಕುಲ ಒಂದು ಸ್ಟಾರ್ಟ್ ಮಾಡ್ಬೋದಾ ಅಂತ, ಮಕ್ಕಳನ್ನಾದ್ರೂ ಕಳಿಸ್ಬೋದು? ಅಲ್ಲ ಆಕ್ಚುಲಿ ಈ ಬಿಲ್ಡಿಂಗ್ ನೆಕ್ಸ್ಟ್ ಅದು ಆಗ್ತಾ ಇರೋದು ಗೀತಾ ಕಾಲೇಜ್ ಅಂತಾನೆ, ಅದಕ್ಕೆ ಕಾಲೇಜ್ ಅಂತ ಅದನ್ನ ಇರೋದು. ಸೊ ಅದ್ರಲ್ಲಿ ಏನೇನ್ ಮಾಡ್ಬೋದು, ಹೇಗ್ ಮಾಡ್ಬೋದು ನೋಡ್ಬೇಕು. ಅದರಿಂದಲೇ ನಮಗೆ ಸ್ವಲ್ಪ ಇವ್ರಿಗೆ ಕೂಡ CSR ಫಂಡ್ ಕೂಡ ನಮಗೆ ಸ್ವಲ್ಪ ಬಂದಿದೆ ನಮಗೆ. ಹಾಗಾಗಿ ಅದನ್ನು ಕೂಡ ಈಗ ಒಂದು ಕೆಲವು ರೂಮ್ ನಿಮ್ಗೆ ಅಗತ್ಯ ಇರುತ್ತೆ. ಇವಾಗ ಸದ್ಯಕ್ಕೆ